ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇವರ ಜಂಟಿ ಆಶ್ರಯದಲ್ಲಿ ಪ್ರಪಂಚದಾದ್ಯಂತ ಏಕಕಾಲದಲ್ಲಿ ನಡೆಸಲ್ಪಡುವಂತಹ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಈ ದಿನ ನಮ್ಮೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀ ಜೀವಂದರ್ ಜೈನ್, ನಗರಸಭಾಧ್ಯಕ್ಷರು, ಪುತ್ತೂರು ನಗರಸಭೆ. ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ ಲೋಕೇಶ್ ಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಶ್ರೀ ಸುಂದರಗೌಡ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಶ್ರೀ ವಿಷ್ಣುಪ್ರಸಾದ್, ಸಹಾಯಕ ನಿರ್ದೇಶಕರು ಅಕ್ಷರದಾಸೋಹ ಪುತ್ತೂರು, ಶ್ರೀ ರವಿನಾರಾಯಣ ಎಂ, ಸಂಚಾಲಕರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀ ಜಯಕುಮಾರ್ ಎಂ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಶ್ರೀ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ಹಾಗೂ ಈ ದಿನದ ವಿಶೇಷ ಸಂದರ್ಭದಲ್ಲಿ ದಿಕ್ಸೂಚಿ ಭಾಷಣ ನೀಡಲಿದ್ದಾರೆ ಡಾಕ್ಟರ್ ಎಂ ಶಿವಪ್ರಕಾಶ್, ಅಧ್ಯಕ್ಷರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ. ಅತಿಥಿ ಅಭ್ಯಾಗತರುಗಳನ್ನು ವೇದಿಕೆಗೆ ಕರೆತರಬೇಕಾಗಿ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀ ಸತೀಶ್ ಕುಮಾರ್ ರೈ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಎಂಬುದಾಗಿ ಮತ್ತೊಮ್ಮೆ ವಿನಂತಿ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಅಲ್ಲಿ ಭಗವಂತನ ಅನುಗ್ರಹವಿರಬೇಕು. ನಮ್ಮ ಇಂದಿನ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಸಕಲ ವಿಘ್ನಗಳ ನಿವಾರಕನಾದ ವಿನಾಯಕನನ್ನು ಸ್ಮರಿಸುತ್ತಾ ಇದೀಗ ನಾಡದೇವಿಯನ್ನು ಮನದಾಳದಿಂದ ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ,
ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಆಗಮಿಸಿದಂತಹ ಸರ್ವರನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ. ಇದೀಗ ಸ್ವಾಗತ ಶ್ರೀ ವಿಷ್ಣು ಪ್ರಸಾದ್, ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ ಪುತ್ತೂರು ಇವರಿಂದ. ಪಾದಾರವಿಂದಗಳಿಗೆ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಾ ಇರುವಂತಹ ಪುತ್ತೂರು ತಾಲೂಕು ಮಟ್ಟದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2022 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಸಂತೋಷದಿಂದ ಒಪ್ಪಿಕೊಂಡು ಈಗಾಗಲೇ ಒಂದೆರಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಂತರ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯನ್ನು ಮಾಡದಿರುವಂತಹ ಶ್ರೀ ಜೀವಂದರ್ ಜೈನ್ ನಗರಸಭಾಧ್ಯಕ್ಷರು ಪುತ್ತೂರು ನಗರಸಭೆ ಸರ್, ತಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಸರ್. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಶಿಕ್ಷಣ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮದ ಮಾರ್ಗದರ್ಶಕರು ಆಗಿರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಲೋಕೇಶ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುತ್ತೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಅಂತನ್ನುವಂತಹ ದೂರದೃಷ್ಟಿಯನ್ನು ಹೊಂದಿರುವಂತಹ ಸಂಚಾಲಕರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಆಗಿರುವಂತಹ ಶ್ರೀ ರವಿನಾರಾಯಣ್ ಎಂ ಸರ್, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಹಾಗೂ ಪೋಷಕರು ಇವರನ್ನು ಒಗ್ಗೂಡಿಸಿ ನಡೆಸ್ತಾ ಇರುವಂಥವರು ಶ್ರೀ ಜಯಕುಮಾರ್ ಎಂ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ದೃಢತೆಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇಡೀ ತಾಲೂಕನ್ನು ಅಗ್ರಗಣ್ಯವಾಗಿ ಸೃಷ್ಟಿಸಿರುವಂಥವರು ನಮ್ಮ
ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀ ಲೋಕೇಶ್ವರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಕಾರ್ಯಕ್ರಮದ ಒಂದು ಅಗತ್ಯ ಹಾಗೂ ಯೋಗದ ಸಾಧನೆಗಳು, ಇದರಿಂದ ಉಂಟಾಗುವಂತಹ ಪ್ರಯೋಜನಗಳ ಬಗ್ಗೆ ವಿಶದವಾಗಿ ತಿಳಿಸಲಿಕ್ಕಿರುವಂಥವರು ಇಂದಿನ ದಿಕ್ಸೂಚಿ ಭಾಷಣಕಾರರಾಗಿರುವಂತಹ ಡಾಕ್ಟರ್ ಎಂ ಶಿವಪ್ರಕಾಶ್, ಅಧ್ಯಕ್ಷರು ಆಡಳಿತ ಮಂಡಳಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು ಸರ್. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ. ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶ್ರೀ ಹರಿಪ್ರಸಾದ್ ಸರ್, ಶಿಕ್ಷಣ ಸಂಯೋಜಕರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾದ್ರೆ ಒಬ್ಬ ಸಾರಥಿ ಬೇಕು. ನಾವು ಯಾವುದನ್ನು ಪ್ಲ್ಯಾನ್ ಮಾಡ್ತೇವೋ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಒಬ್ಬರು ಧೀಮಂತ ನಾಯಕರೂ ಬೇಕು. ಶಾಲೆಯ ನಾಯಕರಾಗಿ, ಶಾಲೆಯ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದಂಥ ಶ್ರೀ ಸತೀಶ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಸರ್. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದರ ಹಿಂದಿರುವಂತಹ ಬಹಳಷ್ಟು ಕೈಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಇವರೆಲ್ಲರ ಶ್ರಮ ಅವಿಸ್ಮರಣೀಯ. ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ಶಿಕ್ಷಕ ವೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರು, ಧ್ವನಿವರ್ಧಕ ವ್ಯವಸ್ಥೆ ಮಾಡುವಂಥವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರುವಂತಹ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸ್ವಾಗತ ಭಾಷಣವನ್ನು ನಾನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಆಗಮಿಸಿದಂಥ ಸರ್ವರನ್ನು ಸ್ವಾಗತಿಸಿದ ಶ್ರೀ ವಿಷ್ಣುಪ್ರಸಾದ್ ಸರ್, ನಿಮಗೂ ಹಾರ್ದಿಕ ಸ್ವಾಗತ. ಅತಿಥಿಗಳಿಗೆ ಹೂ ನೀಡಿ ಗೌರವಿಸಬೇಕು ಎಂಬುದಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿ ಸಂಚಾಲಕರಾದ ಶ್ರೀ ರವಿನಾರಾಯಣ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಾಸ್ಕರ್ ಸರ್ ಸಹಕರಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂತಹ ಪರಮಾದ್ಭುತ ತತ್ವವೇ ದೀಪ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ದೀಪ ಪ್ರಜ್ವಲನೆ. ಮಾನವೀಯತೆಗಾಗಿ ಯೋಗ ಎಂಬ ಘೋಷವಾಕ್ಯದಡಿಯಲ್ಲಿ 8ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನೆಯನ್ನು ಶ್ರೀಯುತ ಜೀವಂದರ್ ಜೈನ್ ನಗರಸಭಾ ಅಧ್ಯಕ್ಷರು ಇವರು ತಮ್ಮ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪ ಜ್ಯೋತಿ ಪರಂಜ್ಯೋತಿ ದೀಪ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ. ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ. ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ. ಗುರುಜ್ಯೋತಿರ್ನಮೋಸ್ತುತೆ. ಗುರುಜ್ಯೋತಿರ್ನಮೋಸ್ತುತೆ.
ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಗೈದ ಉದ್ಘಾಟಕರು ಶ್ರೀಯುತ ಜೀವಂದರ್ ಜೈನ್ ಇವರು ಉದ್ಘಾಟನಾ ನೆಲೆಯಲ್ಲಿ ಯೋಗ ದಿನಾಚರಣೆಯ ಕುರಿತಾಗಿ ಹಿತನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಜಂಟಿಯಾಗಿ ನಡೆಯತಕ್ಕಂಥ ಪುತ್ತೂರು ತಾಲೂಕು ಮಟ್ಟದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಿಕ್ಸೂಚಿ ಭಾಷಣಗಾರರಾಗಿರ್ತಕ್ಕಂಥ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ಅವರೇ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ರವಿನಾರಾಯಣ್ ಅವರೇ, ಸುಂದರಗೌಡ್ರೇ, ವಿಷ್ಣುಪ್ರಸಾದ್ ಅವರೇ, ಜಯಕುಮಾರ್ ರೇ, ಈ ಶಾಲೆಯ ಪ್ರಾಂಶುಪಾಲರೇ, ಎಲ್ಲ ಅಧ್ಯಾಪಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ ಯೋಗವನ್ನು ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯೋಗವನ್ನು ಆಚರಿಸುವಂಥ ದಿನವನ್ನಾಗಿ ಮಾಡಬೇಕಾದರೆ ಅದು ಮೋದಿಯವರ ಅವಿಸ್ಮರಣ ದಿನ. ಅವರು ಭಾಳಷ್ಟು ಯೋಗದ ಬಗ್ಗೆ ಜ್ಞಾನವನ್ನು ಹೊಂದಿರತಕ್ಕಂಥವರು. 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಯೋಗದ ದಿನವನ್ನಾಗಿ ಅಂಗೀಕರಿಸಿಕೊಂಡು ವಿಶೇಷವಾಗಿ ಜೂನ್ 21 ಆಚರಿಸುವಂಥ ದಿನವನ್ನಾಗಿ ಆಯಿತು. ಯಾಕೆ ವಿಶೇಷವಾಗಿ ಜೂನ್ 21? ಇಡೀ 1 ನಿಮಿಷ ಹಗಲು ಹೆಚ್ಚುವರಿ ಆಗಿರುವಂಥ ಹೆಚ್ಚು 1 ನಿಮಿಷ ಹೆಚ್ಚುವರಿ ಆಗಿರುವಂಥ ದಿವಸ ಜೂನ್ 21. ಅದಕ್ಕೋಸ್ಕರ ಜೂನ್ 21 ಆಯ್ಕೆ ಮಾಡಿರುವಂಥದ್ದು. ಇವತ್ತು ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು ಮೈಸೂರಿನಲ್ಲಿ ಇವತ್ತು 15,000 ಜನರ ಜೊತೆಗೆ ಒಂದು ಯೋಗವನ್ನು ಪ್ರಾರಂಭಿಸ್ತಿರ್ತಾರೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,00,000 ಜನ ಇವತ್ತು ಒಂದು ಏಕಕಾಲದಲ್ಲಿ ಒಂದೇ ದಿನ ಯೋಗವನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಇವತ್ತು ಯೋಗದ ದಿನ ಆದ ಕಾರಣ ಮಾತನಾಡುವ ದಿನ ಅಲ್ಲ, ದಿಕ್ಸೂಚಿ ಭಾಷಣಗಾರರು ಇದ್ದಾರೆ, ಹೆಚ್ಚಿನ ವಿಚಾರವನ್ನು ಯೋಗದ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಾವು ಯೋಗವನ್ನು ಯಾಕೆ ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ, ದೈಹಿಕವಾಗಿ ಮಾನಸಿಕವಾಗಿ ಬಲಶಾಲಿಗಳಾಗಬೇಕು, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳುವಂಥ ಆಗಬೇಕು ಅಂತ ಹೇಳುವ ವಿಚಾರವನ್ನು ಹೇಳ್ತಾ, ಈ ಅಂತಾರಾಷ್ಟ್ರೀಯ ಯೋಗದ ದಿನವನ್ನು ಎಲ್ಲರೂ ಆಚರಿಸಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಕೂಡ ಪ್ರತಿದಿನ ಅರ್ಧ ಗಂಟೆ ಅಥವಾ 3/4 ಗಂಟೆ ಯೋಗವನ್ನು ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ನೆಲೆಯಿಂದ ಶುಭ ಹಾರೈಸಿದಂತಹ ಶ್ರೀ ಜೀವಂದರ್ ಜೈನ್ ಅವರಿಗೆ ಧನ್ಯವಾದಗಳು. ಯೋಗೇನ ಚಿತ್ತಸ್ಯ ಪದೇನ ವಾಚ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನಸೋಸ್ಮಿ ಎಂಬ ಮಾತಿನಂತೆ ಈ ದಿನ ನಮ್ಮೊಂದಿಗೆ ವಿಶೇಷವಾಗಿ ಯೋಗದ ಮಹತ್ವವನ್ನು ತಮ್ಮ ದಿಕ್ಸೂಚಿ ಭಾಷಣ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಎಂ ಶಿವಪ್ರಕಾಶ್, ಅಧ್ಯಕ್ಷರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ. ಸರ್, ನಿಮಗಿದ ವೇದಿಕೆ. ಹರಿ ಓಂ. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ
ದಾತಾರಮೀಶಂ ವಿವಿಧೌಷಧೀನಾಂ. ಧನ್ವಂತರಿ ದೇವರು ನಮಗೆ, ಮೂಲ ದೇವರು ನಮಗೆ ಆರೋಗ್ಯವನ್ನು ದಯಪಾಲಿಸುವಂತಹ ಧನ್ವಂತರಿ ದೇವರನ್ನು ಮೊದಲಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗೆ 8ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಶುಭ ಸಮಾರಂಭದ ಉದ್ಘಾಟಕರೇ, ಅಧ್ಯಕ್ಷರೇ ಆದಂತಹ ಶ್ರೀ ಜೀವಂದರ್ ಜೈನ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಬಂಧುಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಭಗಿನಿಯರೇ, ಮಕ್ಕಳೇ ಹಾಗೂ ಹಿತೈಷಿಗಳೇ, ದಿಕ್ಸೂಚಿ ಭಾಷಣ ಅಂತ ಹೇಳಿದರು. ನೋಡುವಾಗ ದಿಕ್ಕೇ ತೋಚ್ತಾ ಇಲ್ಲ. ಯಾಕಂದರೆ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಹೋದರೆ 3 ಗಂಟೆ 4 ಗಂಟೆ 5 ಗಂಟೆ ಬೇಕಾದರೂ ಮಾತಾಡ್ಬೋದು. ಇಲ್ಲಿ ಸಮಯವೇ ಇಲ್ಲ. ಹಾಗಾಗಿ ಇದನ್ನೊಂದು ನಾನು ಸ್ವಲ್ಪ ಬದಲಾಯಿಸ್ತೇನೆ. ದಿಕ್ಸೂಚಿ ಭಾಷಣ ಅಲ್ಲ ಇದೊಂದು ಆಶಯ ಭಾಷಣ ಅಂತ ನಾನು ಹೇಳ್ತೇನೆ. ಇದರಲ್ಲಿ 2 ಥರದಲ್ಲಿ ನಾನು ಆಶಯವನ್ನು ಹೇಳ್ತೇನೆ. ಒಂದು ಯೋಗದ ಆಶಯ, ಎರಡನೆಯದ್ದು ಈ ಯೋಗ ದಿನಾಚರಣೆಯ ಆಶಯ. ಈ 2 ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ, ಸಮಯದ ಅಭಾವ ಇದೆ. ಹಾಗಾಗಿ ಯೋಗಾತ್ ಲಭತೆ ಸ್ವಾಸ್ಥ್ಯಂ ದೀರ್ಘಮಾಯುಷ್ಯಂ ಬಲಂ ಸುಖಂ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವಾರ್ಥ ಸಾಧನಂ. ಯೋಗ ಅಂದರೆ ಯೋಗದಿಂದ ನಮಗೆ ಸ್ವಾಸ್ಥ್ಯ ಸಿಗುತ್ತದೆ. ದೀರ್ಘಮಾಯುಷ್ಯಂ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ದೀರ್ಘ ಆಯುಷ್ಯ, ಬಲ, ಸುಖ ಎಲ್ಲವೂ ಈ ಯೋಗದಿಂದ ಸಿಗ್ತದೆ. ಅಂತಹ ಒಂದು ಈ ಸ್ವಾಸ್ಥ್ಯವನ್ನು ನೀಡುವಂತಹ ಈ ಯೋಗವು ನಮಗೆ ಸರ್ವಾರ್ಥ ಸಾಧನವಾಗಿದೆ. ಯೋಗ ಮಾಡಿ ಎಲ್ಲರೂ ಆರೋಗ್ಯವಂತರಾಗಿರಿ. ನಮ್ಮ ಜೀವನದ ಪರಿಪೂರ್ಣ ವಿಕಾಸಕ್ಕೆ ಈ ಯೋಗ ಅತ್ಯಂತ ಪರಿಣಾಮಕಾರಿ. ಯೋಗ ನಮಗೆ ಹೇಗೆ ಬಂತು? ಈ ಸೃಷ್ಟಿ ಆದಾಗಲೇ ಇದಕ್ಕೆ ಬೇಕು, ಎಂಥ ಅನಾರೋಗ್ಯ ಆದರೆ ಆರೋಗ್ಯ ಬರಬೇಕು, ಇಂಥ ರೀತಿಯಲ್ಲೇ ನಡ್ಕೊಂಡು ಹೋಗಬೇಕು ಅಂತ ಸೃಷ್ಟಿ ಮಾಡುವಾಗಲೇ ಬ್ರಹ್ಮನೇ ಈ ಯೋಗವನ್ನು ಭೂಮಿಗೆ ಕೊಟ್ಟದ್ದು ನಮಗೆ. ಹಾಗೆ ಇದನ್ನು ಬೆಳೆಸಿದವರು ಯಾರು? ಪತಂಜಲಿ ಮಹರ್ಷಿಗಳು. ಅವರು ಯೋಗದ ನಾನಾ ವಿಧಾನಗಳು, ಯೋಗದ ವಿಧಿಗಳು ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ರು. ನಾವು ಪತಂಜಲಿ ಮಹರ್ಷಿಗಳನ್ನು ಯೋಗದ ಪಿತಾಮಹ ಅಂತ ಕರೀತೇವೆ. ಇನ್ನು ಯೋಗ ಇದು ಒಂದು ಸಂಸ್ಕೃತ ಶಬ್ದ. ಸಂಸ್ಕೃತ ಶಬ್ದವೇ, ಸಂಸ್ಕೃತ ಭಾಷೆಯೇ ಒಂದು ನಮಗೆ ಹೆಮ್ಮೆ. ಯಾಕಂದರೆ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಸಂಸ್ಕೃತ ಭಾಷೆ ಬಹಳ ಆರೋಗ್ಯದಾಯಕ ಭಾಷೆ. ನಮ್ಮ ಶರೀರದಲ್ಲಿ ಪಾಸಿಟಿವ್ ಎನರ್ಜಿ ಪ್ರವಹಿಸ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಈಗ ಏನು ಹೇಳ್ತಾರ, ಅದು ಸಂಸ್ಕೃತ ಉಚ್ಚಾರಣೆಯಿಂದ ನಮಗೆ ಸಿಗ್ತಾ ಇದೆ. ಯೋಗ ಯುಜ್ಯತೆ ಸಮಾಧೀಯತೇನೇನ ಅನೇನ ಇತಿ ಯೋಗ ಅಂತ ಹೇಳ್ತಾರೆ. ಯುಜ್ಯತೆ ಅಂದರೆ ಯುಜ್ ಧಾತುವಿನಿಂದ ಆಗಿದೆ. ಅಂದರೆ ಯೋಜನೆ ಮಾಡು, ಯೋಜಿಸು ಅಥವಾ ಜೋಡಿಸು, ಒಟ್ಟುಗೂಡಿಸು ಅನ್ನುವ ಅರ್ಥವನ್ನು ಈ ಯೋಗ ಅನ್ನುವುದು ಕೊಡ್ತದೆ. ಸಮಾಧೀಯತೆ ಅನೇನ ಅಂತ ಹೇಳ್ತಾರೆ. ಸಮಾಧಿ ಅಂತ ಒಂದು ಇದೆ ಯೋಗದಲ್ಲಿ. ಅದಕ್ಕಿಂತ ಮೊದಲು 8 ಅಂಗಗಳಿವೆ. ಅದರಲ್ಲಿ ಸಮಾಧಿಯವರೆಗಿನ ಅಂಗಗಳನ್ನು ಯಾವುದು ಒಳಗೊಂಡಿರ್ತದೋ ಅದು ಯೋಗ ಅಂತ ಎನಿಸಿಕೊಳ್ತದೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂದರೆ ನಿರೋಧ. ಮನಸ್ಸಿನ ವೃತ್ತಿಯನ್ನು ನಿರೋಧ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಹೇಗೆ? ಮನಸ್ಸಿನ ಎಲ್ಲ ಕೆಲಸವನ್ನು ನಿರೋಧ ಮಾಡುವುದಾ? ಅಲ್ಲ. ಮನಸ್ಸು ನಮ್ಮದು ಚಂಚಲ. ಆದ್ದರಿಂದ ಆ ಚಂಚಲ ಮನಸ್ಸಲ್ಲಿ ಬೇಡದ್ದೇ ಹೆಚ್ಚಿಗೆ ಆಲೋಚನೆಗೆ ಬರ್ತದೆ. ಆದ್ದರಿಂದ ಅಂಥ ಕೆಟ್ಟ ಆಲೋಚನೆಗಳು ಬರುವುದು ಬೇಡ. ಅದನ್ನು ನಿಯಂತ್ರಿಸಲಿಕ್ಕೆ ಈ ಯೋಗ ಸಹಕಾರಿ. ಆದ್ದರಿಂದ ಅದನ್ನು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಇಲ್ಲಿ ಹೆಚ್ಚಾಗಿ ಮಕ್ಕಳೇ ಸೇರಿದ್ದಾರೆ. ಮಕ್ಕಳು ಯಾಕೆ ಬರ್ತಾರೆ ಇಲ್ಲಿಗೆ? ಕಲಿಕೆಗೆ, ವಿದ್ಯಾಭ್ಯಾಸಕ್ಕೆ. ಅವರ ವಿದ್ಯೆ ಸರಿ ಸುಗಮವಾಗಿ ಆಗಬೇಕಿದ್ರೆ ಅವರಿಗೆ 2 ಸಾಧನ ಬೇಕು. ಒಂದು ಏಕಾಗ್ರತೆ, ಮತ್ತು ಅದರ ಜೊತೆಯಲ್ಲಿ ಆಸಕ್ತಿಯೂ ಬೇಕು. ಏಕಾಗ್ರತೆ ಮತ್ತು ಆಸಕ್ತಿ 2 ಕೂಡ ಈ ಯೋಗದಿಂದ ಸಿಗ್ತಾ ಇದೆ. ಆದ್ದರಿಂದ
ಕಲಿಕೆಗೆ ಉತ್ತಮ ಸಾಧನ ಈ ಯೋಗ. ಮತ್ತು ಜನಸಾಮಾನ್ಯವಾಗಿ ಒಂದು ಹೇಳಿಕೆ ಇದೆ, ಯೋಗ ಅಂದರೆ ಅಂದ್ಕೊಂಡಿದ್ದಾರೆ ವ್ಯಾಯಾಮ ಆಸನ ಅಷ್ಟೇ ಅಂತ. ವ್ಯಾಯಾಮ ಆಸನ ಅಷ್ಟೇ ಯೋಗ ಅಲ್ಲ, ಅದು ಅದಕ್ಕಿಂತಲೂ ಮಿಗಿಲಾದುದು. ಈ ಆಸನ ಮತ್ತು ವ್ಯಾಯಾಮಗಳು ಈ ಯೋಗದಲ್ಲೇ ಅಡಕವಾಗಿದೆ. ಮತ್ತು ಯೋಗದಲ್ಲಿ 8 ವಿಭಾಗಗಳನ್ನು 8 ಅಂಗಗಳನ್ನು ಅಷ್ಟಾಂಗ ಯೋಗ ಅಂತ ನಮ್ಮ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ವಿಭಾಗಗಳು ಈ ಅಷ್ಟಾಂಗ ಯೋಗದಲ್ಲಿದೆ. ಯಮ ಅಂದರೆ ಏನು? ಯಮ ಅಂದರೆ ಯಾವುದನ್ನು ಮಾಡಬೇಕು ಅದಕ್ಕೆ ಒಂದು ವಿಷಯವನ್ನು, ಕಂಟ್ರೋಲನ್ನು ಇಟ್ಟಿದ್ದಾರೆ. ಅದಕ್ಕೆ ಅಹಿಂಸೆ, ಸತ್ಯ, ಅಹಿಂಸೆ ಮಾಡುವುದು, ಸತ್ಯವನ್ನೇ ನುಡಿಯುವುದು. ಆಸ್ತೇಯ ಅಂತ ಒಂದಿದೆ. ಆಸ್ತೇಯ ಅಂದರೆ ಕಳ್ಳತನ ಮಾಡಬೇಡಿ. ಬ್ರಹ್ಮಚರ್ಯ ಗೊತ್ತಿದೆ ಎಲ್ಲರಿಗೂ, ಬ್ರಹ್ಮಚರ್ಯ ಪಾಲನೆ ಮಾಡಿ. ಅಪರಿಗ್ರಹ ಅಂತ ಒಂದಿದೆ. ಪರಿಗ್ರಹ ಅಂದರೆ ತೆಗೆದುಕೊಳ್ಳುವುದು, ಪರಿಗ್ರಹ ಅಂದರೆ ಸ್ವೀಕರಿಸಬೇಡಿ. ಏನನ್ನು ಸ್ವೀಕರಿಸಬೇಡಿ? ಕೆಟ್ಟದ್ದನ್ನು. ಈಗ ನಮ್ಮ ಸುದ್ದಿ ಪತ್ರಿಕೆಯವರು ಒಂದು ಅಭಿಯಾನ ಆಂದೋಲನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮುಕ್ತ ಆಗಬೇಕು, ಲಂಚ ಮುಕ್ತ ಆಗಬೇಕು ಅಂತ. ಯೋಗ ಕಲ್ತ್ರೆ ಈ ಅಪರಿಗ್ರಹದಲ್ಲಿ ಆ ವಿಷಯ ಬರ್ತದೆ, ಲಂಚ ನಿರ್ಮೂಲನೆ ಆಗ್ತದೆ. ಸುದ್ದಿಯವರ ಈ ಅಭಿಯಾನ ಆಂದೋಲನ ಯಶಸ್ವಿಯಾಗಲಿ ಅಂತ ಈ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಹಾಗೆ ನಿಯಮ, ಹೆಸರಿಗೆ ತಕ್ಕಂತೆ ಅದರಲ್ಲಿ ಕೆಲವು ನಿಯಮಗಳಿವೆ. ನಿಯಮಗಳು ಯಾವುದೆಂದರೆ ಶೌಚ, ಶುಚಿರ್ಭೂತರಾಗಿರುವುದು, ಸಂತೋಷದಿಂದಿರುವುದು. ತಪಸ್ಸು ಅಂತ ಇದೆ, ಅಂದರೆ ಶಿಸ್ತು. ಸ್ವಾಧ್ಯಾಯ, ಸೆಲ್ಫ್ ಸ್ಟಡಿ ಮಾಡೋದು. ಸೆಲ್ಫ್ ಸ್ಟಡಿ ಮಾಡೋದನ್ನು ಸ್ವಾಧ್ಯಾಯ ಅಂತ ಹೇಳಿದ್ದಾರೆ. ಮತ್ತು ಈಶ್ವರ ಪ್ರಣಿಧಾನ. ಈಶ್ವರ ಅಂದರೆ ಎಲ್ಲರಿಗೂ ಗೊತ್ತು, ದೇವರನ್ನು ನಾವು ಈಶ್ವರ ಅಂತ ಹೇಳ್ತೇವೆ. ಎಲ್ಲದಕ್ಕೂ ಕೊನೆಗೆ ದೇವರೇ ಬೇಕು ನಮಗೆ. ದೇವರಿಗೆ ಮೊರೆ ಹೋಗುವುದು ಈ ನಿಯಮದಲ್ಲಿ ಬರ್ತದೆ. ಮತ್ತು ಆಸನ. ಆಸನ ಅಂದರೆ ಎಂಥ? ಪೋಶ್ಚರ್, ಭಂಗಿ. ಸಾಧಾರಣವಾಗಿ 84 ಲಕ್ಷದಷ್ಟು ಆಸನಗಳಿವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಆಸನಗಳು ಬೇರೆ ಬೇರೆ ಯೋಗಗಳಲ್ಲಿ ಬೇರೆ ಬೇರೆ ಆಸನಗಳು, ಭಂಗಿಗಳು ಇವೆ. ಹಾಗೆ ಪ್ರಾಣಾಯಾಮ ಬಹಳ ಮುಖ್ಯವಾದಂತಹ ಒಂದು ವಿಧಾನ. ಇದು ಪ್ರಾಣಗಳನ್ನು ಶುದ್ಧಿಗೊಳಿಸ್ತದೆ. ಪ್ರಾಣೋದಾನವ್ಯಾನ ಸಮಾನಾಪಾನ ಅಂತ ಪಂಚಪ್ರಾಣಗಳು, ಪಂಚವಾಯುಗಳಿವೆ. ಇವು ಎಲ್ಲವನ್ನೂ ಈ ಪ್ರಾಣಾಯಾಮ ಮಾಡೋದರಿಂದ ಶುದ್ಧಿ ಆಗ್ತದೆ. ಉಸಿರಾಟದ ಒಂದು ವ್ಯಾಯಾಮವೇ ಪ್ರಾಣಾಯಾಮವಾಗಿದೆ. ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್, ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗಸ್ಯ ಸಂಭವ. ತಿಳಿದುಕೊಂಡು ಪ್ರಾಣಾಯಾಮ ಮಾಡಬೇಕು, ಎಲ್ಲ ರೋಗವು ದೂರ ಆಗ್ತದೆ. ತಿಳಿಯದೆ ಮಾಡಿದರೆ ಎಲ್ಲ ರೋಗಗಳನ್ನು ನಾವು ಆಹ್ವಾನಿಸ್ತೇವೆ ಅಂತ ಅರ್ಥ. ಪ್ರಾಣಾಯಾಮ ಮಾಡೋದು ಹೇಗೆ? ಮೂಗಿನಿಂದ ದೀರ್ಘವಾಗಿ ಉಸಿರು ಎಳೆದುಕೊಳ್ಳೋದು, ಮತ್ತು ಸ್ವಲ್ಪ ಹೊತ್ತು ಹಿಡಿದಿಟ್ಟುಕೊಳ್ಳೋದು, ಮತ್ತು ಬಿಡುವುದು. ಎಳ್ಕೊಳ್ಳೋದು ಯಾವಾಗಲೂ ಬಲ ಮೂಗಿನಿಂದ, ಅದಕ್ಕೆ ನಾಡಿ ಸೂರ್ಯನಾಡಿ ಅಂತ ಹೇಳ್ತಾರೆ. ಬಿಡುವುದು ಎಡದಿಂದ, ಅದಕ್ಕೆ ಚಂದ್ರನಾಡಿ ಅಂತ ಹೇಳ್ತಾರೆ. ಈ 2 ಪ್ರಕ್ರಿಯೆಗಳನ್ನು ಸುಗಮವಾಗಿ, ಸರಾಗವಾಗಿ, ಸುಲಲಿತವಾಗಿ ಮಾಡಿದರೆ ಆರೋಗ್ಯ ಗ್ಯಾರಂಟಿ. ಮತ್ತು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಪ್ರತಿ ಆಹಾರ ನಾವು ವಿರೋಧ ಮಾಡಬೇಕು. ಯಾವುದಕ್ಕೆಲ್ಲ? ಈ ಇಂದ್ರಿಯಗಳೆಲ್ಲ ಅಂದರೆ ಭಾರಿ ಇಂದ್ರಿಯ ಲೋಲುಪತೆ ಅಂತ ಹೇಳ್ತೇವೆ, ಚಂಚಲ. ಈ ನೋಡಿದ್ದೆಲ್ಲವೂ ಬೇಕು ಅಂತ ಇರುವಂಥದ್ದು, ಅದೆಲ್ಲವೂ ಇದರಲ್ಲಿ ಇಲ್ಲ. ಪ್ರತ್ಯಾಹಾರ ಅಂದರೆ ಅದನ್ನು ಬೇಡ ಅಂತ ಹೇಳೋದು. ಇಂದ್ರಿಯಗಳ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳದೆ ಇರೋದು, ಬೇಕಾಗುವುದನ್ನು, ಒಳ್ಳೆಯದನ್ನು ಮಾತ್ರ ತಗೊಳ್ಳೋದು. ಇನ್ನು ಧಾರಣ ಅಂದರೆ ಹೇಳಿದಾಗಲೇ ಏಕಾಗ್ರತೆಯು ಈ ಧಾರಣದಿಂದ ಬರ್ತದೆ. ಮತ್ತು ಧ್ಯಾನ ಎಲ್ಲರಿಗೂ ಗೊತ್ತಿದೆ. ಧ್ಯಾನ ಮಾಡೋದು ಸುಮ್ಮನೆ ಕೂತು ಯಾವುದಾದ್ರೂ ಒಂದೇ ವಿಷಯದ ಬಗ್ಗೆ ಆಲೋಚನೆ ಮಾಡೋದು. ಧ್ಯಾನ ಮಾಡಲಿಕ್ಕೆ ಸುಲಭ ಉಪಾಯ ಯಾವುದಾದ್ರೂ ದೇವರನ್ನು ನೆನೆಸ್ಕೊಳ್ಳೋದು, ಅಥವಾ ಓಂಕಾರವನ್ನು ಮಾಡೋದು. ಓಂ ಅಂತ ಹೇಳುವಾಗಲೇ ಅದರಲ್ಲಿ ಒಂದು ಸೌಂಡ್ ವೇವ್ಸ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತದೆ. ನೀವೆಲ್ಲರೂ ಅದನ್ನು ಅನುಭವಿಸಿರ್ತೀರಿ ಓಂಕಾರದಲ್ಲಿ. ಹಾಗೆ ಧ್ಯಾನ
ಹೋಗ್ತಾನೆ ಧ್ಯಾನ ಮಾಡ್ತಾ 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 ಕೊನೆಗೆ ತಲುಪುವುದು ಸಮಾಧಿ. ಸಮಾಧಿ ಅಂದರೆ ಎಲ್ಲವನ್ನು ಬಿಟ್ಟಿರುವುದು, ಈ ಪ್ರಪಂಚದಲ್ಲೇ ಲೀನವಾಗಿರುವುದು, ತಾನು ಯಾರು ಅಂತಲೇ ಗೊತ್ತಿರುವುದಿಲ್ಲ. ನೀವು ಬೇಕಿದ್ದರೆ ನೋಡ್ಬೋದು, ಅಷ್ಟು ಸಾಧನೆ ಮಾಡಿದವರಿದ್ದರೆ ಅವರಿಗೆ ನೀವು ಪಿನ್ನಲ್ಲಿ ಸುಚ್ಚಿದ್ರೂ ಗೊತ್ತಾಗುವುದಿಲ್ಲ, ಹೊಡೆದ್ರೂ ಗೊತ್ತಾಗುವುದಿಲ್ಲ, ಸತ್ತಂತೆ ಇರ್ತಾರೆ. ಹಾಗಾಗಿ ಮತ್ತೆ ಅವರಿಗೆ ಸಮಾಧಿಗೆ ಹೋದವರಿಗೆ ಯಾವಾಗ ಬೇಕಾದರೂ ಮತ್ತೆ ಸರಿಯಾದ ಸ್ಥಿತಿಗೆ ಬರುವಂತಹ ಜ್ಞಾನ ಅವರಿಗೆ ಇರ್ತದೆ. ನೀವು ನೋಡಿರ್ಬೋದು, ನೀರಿನಲ್ಲಿ ಮುಳುಗಿ ಎಷ್ಟೋ ಗಂಟೆಗಳ ಕಾಲ ಹಾಗೆ ಇರ್ತಾರೆ. ಅದು ಸಮಾಧಿಯ ಒಂದು ಸಮಾಧಿಯಿಂದ ಅದು ಸಾಧನೆ ಆಗ್ತದೆ. ಹಾಗೆ ಯೂಶ್ವಲಿ ಯೋಗ ದಿನಾಚರಣೆಯಲ್ಲಿ ಮಾಡೋದು ಸುಲಭದ ಯೋಗ ಅಂದರೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಯಾಕೆ ಮಾಡಬೇಕು? ಸೂರ್ಯ ನಮ್ಮ ಮಿತ್ರ ಮತ್ತು ಶಕ್ತಿಯ ಕೇಂದ್ರ, ದಿ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಸೂರ್ಯ. ಸೂರ್ಯ ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾನೆ. ಕಾರ್ಯಕ್ರಮದ ಉದ್ಘಾಟಕರು ಹೇಳಿದರು, ಸುದೀರ್ಘ ದಿವಸ ಅತಿ ಹೆಚ್ಚು ಹೊತ್ತು ಸೂರ್ಯ ನಮ್ಮೊಟ್ಟಿಗೆ ಇರುವ ದಿನ ಇವತ್ತು. ಆದ್ದರಿಂದ ನಾವು ಸೂರ್ಯನಿಗೆ ನಮಸ್ಕಾರ ಮಾಡೋದು. ಸೂರ್ಯ ನಮಸ್ಕಾರದ ಒಂದು ಉದ್ದೇಶ ಇಲ್ಲಿ ವ್ಯಕ್ತವಾಗಿದೆ. ಸೂರ್ಯ ನಮಸ್ಕಾರ ಅದರಲ್ಲಿ 12+1 ಮಂತ್ರಗಳಿವೆ. ಓಂ ಮಿತ್ರಾಯ ನಮಃ, ಓಂ ರವಯೇನ್ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. 12 ಕೊನೆಯಲ್ಲಿ ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ ಅಂತ ಹೇಳ್ತೇವೆ. ಅಂದರೆ ಸೂರ್ಯ ನಮಗೆ ದೇವರು ಹೌದು, ನಮಗೆ ಶಕ್ತಿಯೂ ಹೌದು. ಆದ್ದರಿಂದ ಸೂರ್ಯ ನಮಸ್ಕಾರ ಮಾಡೋದು ಪ್ರಶಸ್ತ. ಸೂರ್ಯ ನಮಸ್ಕಾರದಿಂದ ಎಲ್ಲ ಥರದ ಆಸನಗಳು ಸಿಗ್ತವೆ, ಎಲ್ಲ ರೀತಿಯ ಪ್ರಯೋಜನಗಳು ನಮಗೆ ಸಿಗ್ತವೆ. ಉಸಿರಾಟದ ಕ್ರಿಯೆ ಸರಾಗವಾಗಿ ಆಗ್ತದೆ. ಪ್ರಾಣಾಯಾಮದ ಸ್ಥಿತಿ ಅಲ್ಲಿಯೂ ಇರ್ತದೆ. ಉಸಿರನ್ನು ತಗೊಳ್ಳೋದು, ಬಂದ್ ಮಾಡೋದು, ಬಿಡುವುದು. ಈ ಪ್ರಕ್ರಿಯೆಯಿಂದ ಸೂರ್ಯ ನಮಸ್ಕಾರ ಮಾಡೋದರಿಂದ, ಪ್ರಾಣಾಯಾಮ ಮಾಡೋದರಿಂದ ಮೊದಲಿಗೆ ನಮ್ಮ ಶ್ವಾಸಕೋಶ ಶುದ್ಧಿ ಆಗ್ತದೆ. ನೀವು ಯೂಶ್ವಲಿ ನೋಡಿರ್ಬೋದು, ಎಂಥ ರೆಸ್ಪಿರೇಷನ್ ರೇಟ್ 17 ಅಂತ ಪುಸ್ತಕ ಹೇಳ್ತದೆ. 17ರ ಒಳಗೆ ಬರಬೇಕು. 15 ಬಂದರೆ ಭಾರಿ ಒಳ್ಳೆಯದು, ಪ್ರಯತ್ನ ಮಾಡಿ. ಅದು ಮುಂದೆ ಹೋಗ್ತದೆ ನೋಡಿ, 22, 25 ಹೋದರೆ ಸಮಸ್ಯೆ ಇದೆ ಲಂಗ್ಸಲ್ಲಿ. ಈ ಆಸ್ಮಾ ಪೇಷಂಟ್ಗಳಲ್ಲಿ ನೋಡ್ಬೋದು 60ಕ್ಕೆ ಹೋಗ್ತದೆ. ಹಾಗಾಗಿ ಅವರಿಗೆಲ್ಲ ನಿಧಾನವಾಗಿ ಈ ಪ್ರಾಣಾಯಾಮವನ್ನು ಹೇಳಿಕೊಡುವುದು ಉತ್ತಮ ಒಂದು ಚಿಕಿತ್ಸೆಯಾಗಿ ಪರಿಣಮಿಸ್ತದೆ. ಹಾಗೆ ಹೇಳಿದೆ ನಾನು, ಶ್ವಾಸಕೋಶಗಳ ಶುದ್ಧಿ ಆಗ್ತದೆ. ಶ್ವಾಸಕೋಶ ಶುದ್ಧಿ ಆದರೆ ಆಮ್ಲಜನಕ ಪೂರ್ಣ ಪ್ರಮಾಣದಲ್ಲಿ ಸಿಗ್ತದೆ, ಅಶುದ್ಧ ರಕ್ತ ಶುದ್ಧ ಆಗ್ತದೆ. ಆಮೇಲೆ ಅದು ಹೃದಯಕ್ಕೆ ಬರ್ತದೆ, ಶುದ್ಧ ರಕ್ತ, ಹೃದಯ ಶುದ್ಧಿ ಆಗ್ತದೆ. ಹೃದಯ ಶುದ್ಧಿ ಆದಮೇಲೆ ಹೃದಯದಿಂದ ರಕ್ತ ಪರಿಚಲನೆ ಇಡೀ ದೇಹಕ್ಕೆ ಆಗ್ತದೆ. ಮೊದಲಿಗೆ ಬ್ರೈನ್ ಶುದ್ಧ ಆಗ್ತದೆ, ಅದರಿಂದ ಎಲ್ಲ ನಾಡಿಗಳು ಶುದ್ಧ ಆಗ್ತವೆ. ನಮ್ಮ ಶರೀರದಲ್ಲಿ ಅಂದಾಜು 72,000 ನಾಡಿಗಳಿದೆ ಅಂತ ತಿಳಿದಿದ್ದೇವೆ ನಾವು. ಆಮೇಲೆ ಶರೀರದ ಎಲ್ಲ ಅಂಗಾಂಗಗಳು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಎಲ್ಲವೂ ಶುದ್ಧ ಆಗ್ತದೆ. ಸೂರ್ಯ ನಮಸ್ಕಾರ ಮಾಡಿದ ಮೇಲೆ ಹಸಿವೆ ಜಾಸ್ತಿ ಆಗ್ತದೆ. ಹಸಿವೆ ಮತ್ತು ನಿದ್ದೆ ಇದ್ದರೆ ಬಹಳ ಒಂದು ಆರೋಗ್ಯದ ಸ್ಥಿತಿ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೇವೆ ನಾವು. ಏನದು ಸೌಂಡ್ ಅಂದರೆ ಅಲ್ಲಿ ಏನು ಸೌಂಡ್ ಕೇಳುವುದಿಲ್ಲ, ಆದರೆ ಅದು ಸೌಂಡ್ ಅಂದರೆ ಆರೋಗ್ಯ ಅಥವಾ ರಿಚ್ ಅಂತ ಅರ್ಥ. ಶರೀರ ಆರೋಗ್ಯವಾಗಿದ್ದರೆ ಮನಸ್ಸು ಆರೋಗ್ಯವಾಗಿರ್ತದೆ. ಶರೀರವನ್ನು ಆರೋಗ್ಯ ಸೌಂಡಾಗಿ ಇಟ್ಕೊಳ್ಳೋದು ಹೇಗೆ? ಸತ್ವಯುತವಾದ ಆಹಾರವನ್ನು ಸೇವಿಸಬೇಕು. ಹಾಗೆ ಇನ್ನೊಂದು ಕೇಳಿರ್ಬೋದು ನೀವು, ಸೌಂಡ್ ಸ್ಲೀಪ್ ಅಂತ. ಸೌಂಡ್ ಸ್ಲೀಪಲ್ಲಿ 2 ಥರ ಇರ್ತದೆ. ಒಂದು ಸೌಂಡ್ಲೆಸ್, ಸರಾಗವಾಗಿ ಆಗ್ತಾ ಇರ್ತದೆ, ತನಗೂ ಸುಖ ಪಕ್ಕದವನಿಗೂ ಸುಖ. ಇನ್ನೊಂದು ಗುರ್ ಅಂತ ಸೌಂಡ್ ಸ್ಲೀಪ್ ಬರ್ತದೆ. ಅದು ತನಗೂ ಸರಿ ನಿದ್ದೆ ಆಗುವುದಿಲ್ಲ, ಪಕ್ಕದವನಿಗೂ ಕಷ್ಟವನ್ನು ಕೊಡುವಂಥದ್ದು ಸ್ಲೀಪ್. ಅದು ಗೊರಕೆ ಸ್ಲೀಪ್, ಸೌಂಡ್ ಸ್ಲೀಪ್. ಅದಕ್ಕೂ ಈ ಯೋಗದಲ್ಲಿ ಪರಿಹಾರ ಇದೆ. ಆದ್ದರಿಂದ ಬಂಧುಗಳೇ, ಮಕ್ಕಳೇ, ಈ ಯೋಗವನ್ನು ಇಲ್ಲಿ ಮಾತ್ರ ಮಾಡುವುದಲ್ಲ, ದಿನಂಪ್ರತಿ ಅಭ್ಯಾಸ ಮಾಡಿ ನಮ್ಮ ಜೀವನದ ಸಂಗಾತಿಯನ್ನಾಗಿ ಮಾಡಬೇಕು ಯೋಗವನ್ನು. ಸೂರ್ಯ ನಮಸ್ಕಾರ ಅತ್ಯಂತ
ಸುಲಭದ ಯೋಗ, ಅದನ್ನು ದಿನಾಲು ಮಾಡಿ. ಮತ್ತು ಯೋಗದ ಬಗ್ಗೆ ಸಾಧಾರಣ ಮಟ್ಟಿಗೆ ಆಯಿತು ಸಣ್ಣದಾಗಿ. ಮತ್ತು ಇನ್ನು ಯೋಗ ದಿನಾಚರಣೆ. ಈ ಯೋಗ ದಿನಾಚರಣೆ ಯಾಕೆ ಆಚರಣೆಗೆ ಬಂತು? ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕು ನಾವು ಭಾರತೀಯರು ಅಂತ. ಯಾಕಂದರೆ ಭಾರತದಲ್ಲಿ ಅಂತಹದ್ದು ಇದೆ, ಅಂತಹ ಸಂಸ್ಕೃತಿಯ ದೇಶ. ನಾವು ಹೇಳ್ತೇವೆ ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ. ಬೇರೆ ಯಾವ ದೇಶದವರು ಹೇಳುವುದಿಲ್ಲ, ಭಾರತದವರು ನಾವು ಭಾರತೀಯರು ಮಾತ್ರ ಹೇಳುವುದು ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ. ನಾನು ಮಾತ್ರ ಅಲ್ಲ ಸುಖವಾಗಿರುವುದು, ಪಕ್ಕದ ಮನೆಯವನು ಮಾತ್ರ ಅಲ್ಲ, ಊರಿನವನು ಮಾತ್ರ ಅಲ್ಲ, ದೇಶ ಅಲ್ಲ, ಲೋಕದಲ್ಲಿ ಇರುವವರೆಲ್ಲರೂ ಸುಖವಾಗಿರಬೇಕು. ಈ ಸುಖ ಎಲ್ಲಿ ಸಿಗ್ತದೆ? ಈ ಯೋಗದಲ್ಲಿ ಸಿಗ್ತದೆ. 8 ವರ್ಷಗಳ ಹಿಂದೆ ನಮ್ಮ ಧೀಮಂತ ಪ್ರಧಾನಮಂತ್ರಿಯವರು ಈ ಒಂದು ವಿಚಾರವನ್ನು ಮನಗಂಡು ನಮಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸುಖ ಸಿಗಬೇಕು ಅಂತ ಅಂದಾಜು ಮಾಡಿಕೊಂಡು ಈ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಆಗಬೇಕು ಅಂತ ಅವರು ಒಂದು ಕಲ್ಪನೆ ತೊಟ್ಟರು. ಅದರಂತೆ ನಡೀತಾ ಇದೆ. ಈಗ ಸದ್ಯ 8ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಮತ್ತು ಇದು ಈ ವರ್ಷದ ದಿನಾಚರಣೆಗೆ ಮಹತ್ವ ಏನು ಅಂತ ಹೇಳಿದರೆ, ಆಜಾದಿ ಕಾ ಅಮೃತ ಮಹೋತ್ಸವ ವರ್ಷದಲ್ಲಿ ನಾವಿದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. 75 ವರ್ಷದ ಶುಭ ಸಂದರ್ಭದಲ್ಲಿ ಈ 8ನೇ ವರ್ಷದ ಯೋಗ ದಿನಾಚರಣೆಯು ಬಂದಿದೆ. ಆದರೆ ನಮಗೆಲ್ಲ ಸಂತೋಷದ ವಿಷಯವೇ ಹೌದು, ಆದರೆ ಜೊತೆಗೆ ಒಂದು ಬೇಸರದ ವಿಷಯವೂ ಇದೆ. ನಮ್ಮ ದೇಶ ತುಂಡಾಗಿಯೂ 75 ವರ್ಷ ಆಯಿತು. ಬಹಳ ವಿಪರ್ಯಾಸ ಅಲ್ವಾ, ಬೇಸರದ ಸಂಗತಿ. ಆದ್ದರಿಂದ ಆ ತುಂಡಾದ ಅಖಂಡವಾದ ಭಾರತವನ್ನು ಅಖಂಡ ಮಾಡಬಹುದೇ? ಈ ಯೋಗದಲ್ಲಿ ಅದಕ್ಕೆ ಪರಿಹಾರ ಇದೆ. ಅದು ಆ ಖಂಡವಾದ ದೇಶಗಳನ್ನು ಅಖಂಡ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ಇನ್ನಾದರೂ ತುಂಡಾಗುವುದು ನಿಲ್ಲಲಿ, ಅದಕ್ಕೂ ಈ ಯೋಗದಲ್ಲಿ ಪರಿಹಾರ ಇದೆ. ಆದ್ದರಿಂದ ನನ್ನ ಆಶಯ ಈ ದೇಶವನ್ನು ತುಂಡು ಮಾಡಬೇಕು ಅಂತ ಇನ್ನೂ ಕೂಡ ಹುನ್ನಾರಗಳು ನಡೀತಾ ಇವೆ. ಈ ಒಂದು ಪ್ರಕ್ರಿಯೆ ನಿಲ್ಲಲಿ ಅಂತ ನಾನು ಈ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಈಗ ಈ ಯೋಗದಿಂದ ಈಗ ಒಂದು ಪ್ರಧಾನಿಯವರು ಒಂದು ವಿಷಯ ಹೇಳ್ತಾ ಇದ್ದಾರೆ, ಅಗ್ನಿಪಥ್ ಅಂತ. ಅಗ್ನಿಪಥ್ ಬಹಳ ಒಳ್ಳೆಯ ಒಂದು ಇಶ್ಯೂ, ಅದು ಒಂದು ಸ್ಕೀಮ್, ಅದು ಬಹಳ ಒಳ್ಳೆಯದು. ಅದಕ್ಕೂ ಯೋಗಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಈ ಯೋಗವೇ ಅಲ್ಲಿ ಇರುವಂಥದ್ದು. ಅಗ್ನಿಪಥಿಗೆ ಸೇರಿದರೆ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ, ಅವನು ಎಲ್ಲಿ ಹೋದರೂ ಬದುಕ್ತಾನೆ. ನಮ್ಮ ಯೋಗದಲ್ಲಿ ಹೇಳಿದ್ದು ಅದನ್ನೇ. ಆದ್ದರಿಂದ ಆ ಅಗ್ನಿಪಥ್ ಚಾಲನೆಗೆ ಬರಲಿ, ಅಗ್ನಿಪಥ್ನಿಂದ ಒಳ್ಳೆಯದಾಗಲಿ ನಮ್ಮ ದೇಶಕ್ಕೆ, ನಮ್ಮ ಸೇನೆ ಬಲಿಷ್ಠ ಆಗಲಿ ಅಂತ ನಾನು ಈ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಕೊನೆಯದಾಗಿ ನಮ್ಮ ಒಂದು ಆಶಯ ಏನು ಅಂತ ಹೇಳಿದರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಎಲ್ಲರಿಗೂ ಆರೋಗ್ಯ ಸಿಗಲಿ, ಎಲ್ಲರೂ ರೋಗದಿಂದ ನರಳುವುದು ಬೇಡ. ಆದ ಕಾರಣ ನಮ್ಮ ಭಾರತದಂತಹ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಪರಮ ಗುರಿ ಏನು ಅಂತ ಹೇಳಿದರೆ ಮೋಕ್ಷ ಸಾಧನೆ. ಮೋಕ್ಷ ಸಾಧನೆಗೆ ಬೇಕಾದಂತಹ ದೈವಿಕ ಪ್ರಜ್ಞೆ, ಆತ್ಮ ಸಾಕ್ಷಾತ್ಕಾರ ಎಲ್ಲ ಈ ಯೋಗದಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಬಂಧುಗಳೇ, ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಈ ಯೋಗ ದಿನಾಚರಣೆಯ ಮೂಲಕ ಸಿಗಲಿ. ಮತ್ತು ನಮ್ಮ ಧ್ಯೇಯ ಒಂದಿದೆ, ಸಮರ್ಥ ಭಾರತ ಸದೃಢ ಭಾರತ. ಈ ಸಮರ್ಥ ಭಾರತ ಸದೃಢ ಭಾರತ ನಿರ್ಮಾಣ ಆಗಲಿಕ್ಕೆ ಇಂತಹ ಯೋಗ ದಿನಾಚರಣೆಗಳು ಪೂರಕವಾಗಲಿ, ನಮ್ಮ ಕನಸುಗಳು ಸಾಕಾರಗೊಳ್ಳಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸ್ತಾ, ಮಕ್ಕಳೇ ದಿನಾಲು ಯೋಗದ ಅಭ್ಯಾಸ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ ಹಿಂದ್. ಯೋಗ ಹಾಗೂ ಯೋಗ ದಿನಾಚರಣೆಯ ಆಶಯದ ಕುರಿತಾಗಿ ಶ್ಲೋಕಗಳೊಂದಿಗೆ ಮನೋಜ್ಞವಾಗಿ ತಿಳಿಸಿಕೊಟ್ಟಂತಹ ತಮಗೆ ಧನ್ಯವಾದಗಳು ಸರ್. ಪುತ್ತೂರು ತಾಲೂಕು ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಬ್ರಾಮ್ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಅಂತೆಯೇ ಕೊಂಬೆಟ್ಟು ಪ್ರೌಢಶಾಲೆ ಮತ್ತು ಶಿವರಾಮ ಕಾರಂತ ಪ್ರೌಢಶಾಲಾ ಶಿಕ್ಷಕರ ಉಪಸ್ಥಿತಿಯನ್ನು ಕೂಡ ಸ್ಮರಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ
ಶ್ರೀಯುತ ಲೋಕೇಶ್ ಸಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಇವರು ಅತಿಥಿ ನೆಲೆಯಲ್ಲಿ ಮಾತನಾಡಿ ಯೋಗ ದಿನಾಚರಣೆಯ ಮಹತ್ವದ ಕುರಿತಾಗಿ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ಪುತ್ತೂರು ಮತ್ತು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇವರ ಜಂಟಿ ಆಶ್ರಯದಲ್ಲಿ ಈ ದಿನ ನಾವು ಈ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದ ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರು ಗೌರವಾನ್ವಿತ ಶ್ರೀ ಜೀವಂದರ್ ಜೈನ್, ನಗರಸಭಾಧ್ಯಕ್ಷರು ಪುತ್ತೂರು ನಗರಸಭೆ ಪುತ್ತೂರು, ಹಾಗೆ ದಿಕ್ಸೂಚಿ ಭಾಷಣವನ್ನು ಮಾಡುವ ಮೂಲಕ ಯೋಗದ ಮಹತ್ವವನ್ನು ತಿಳಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಎಂ ಶಿವಪ್ರಕಾಶ್, ಅಧ್ಯಕ್ಷರು ಆಡಳಿತ ಮಂಡಳಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು, ಹಾಗೆ ವೇದಿಕೆಯಲ್ಲಿರುವ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಸುಂದರಗೌಡ, ಹಾಗೆ ವಿಷ್ಣು ಪ್ರಸಾದ್ ಸಹಾಯಕ ನಿರ್ದೇಶಕ ಅಕ್ಷರ ದಾಸೋಹ, ಹಾಗೆ ವೇದಿಕೆಯಲ್ಲಿರುವ ನಮ್ಮ ICO ಹರಿಪ್ರಸಾದ್ ಅವರೇ, ಈ ಶಾಲೆಯ ಮುಖ್ಯಸ್ಥರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ವಿದ್ಯಾರ್ಥಿನಿಯರೇ, ಇವತ್ತು ಎರಡು ವಿಷಯಗಳಿಗೆ ಈ ದಿನ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ಎರಡು ವಿಷಯದಲ್ಲಿ ಒಂದು ವಿಶ್ವ ಯೋಗ ದಿನಾಚರಣೆ, ಇನ್ನೊಂದು ವಿಶ್ವ ಸಂಗೀತ ದಿನಾಚರಣೆ ಅಂತೇಳಿ. ನಿಮಗಿದು ಕೆಲವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಜೂನ್ 21 ವಿಶ್ವ ಸಂಗೀತ ದಿನಾಚರಣೆ ಅಂತ ಕರಿತೇವೆ, ಆಚರಿಸ್ತಾ ಇದ್ದೇವೆ ಕೂಡ. ಇದರಲ್ಲಿ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥ ದಿನಗಳೇ, ತುಂಬ ವಿಶೇಷ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಒಂದು ದೈಹಿಕ ಶಾರೀರಿಕ ಹಾಗೆಯೇ ಇನ್ನೊಂದು ಮಾನಸಿಕ ಆರೋಗ್ಯಕ್ಕೆ ಪೂರಕವಾದಂಥದ್ದು ಈ ಸಂಗೀತ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥದ್ದು, ಹೆಚ್ಚು ನಾವು ನೋಡ್ತಾ ಇದ್ದೇವೆ, ಹೆಚ್ಚು ಜನರು ಸಂಗೀತವನ್ನು ಆಲಿಸ್ತಾರೆ. ಈಗ ನೀವು ಶ್ಲೋಕಗಳು ಕೇಳ್ತೀರಾ, ಬೆಳಗಿನ ಪ್ರಾರ್ಥನೆಯನ್ನು ಮಾಡ್ತೀರಾ, ಪ್ರಾರ್ಥನೆಯನ್ನು ಕೇಳ್ತೀರಾ, ಹಾಗೆ ವಿವಿಧ ಮಾದರಿಯ ಸಂಗೀತಗಳನ್ನು ಕೇಳಿಸ್ತೀರಾ, ನೃತ್ಯವನ್ನು ಮಾಡ್ತೀರಾ. ಸೊ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಪೂರಕವಾದಂಥ ಒಂದು ಅಂಶಗಳೇ. ಅದರಲ್ಲೂ ನಮ್ಮ ನಾಡು, ಅದರಲ್ಲೂ ಕರ್ನಾಟಕವನ್ನು ನಾವು ನೋಡಿರ್ಬೋದು. ಸಂಗೀತದಿಂದಲೇ ಮಳೆಯನ್ನು ಸುರಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿದ್ದರು ಅಂತೇಳಿ. ಅದೇ ರೀತಿ ಸಂಗೀತದಿಂದಲೇ ದೀಪವನ್ನು ಹಚ್ಚಿದಂತಹ ನಮ್ಮ ಕರ್ನಾಟಕದಲ್ಲಿ ಅಂಥ ಪ್ರತಿಭಾವಂತರಿದ್ದು ಅನ್ನೋದನ್ನು ನಾವು ಐತಿಹಾಸಿಕವಾಗಿ ತಿಳ್ಕೊತೇವೆ. ಸೊ ಹಾಗಾಗಿ ಸಂಗೀತಕ್ಕೂ ಕೂಡ ನಾವು ಹೆಚ್ಚು ಮನ್ನಣೆಯನ್ನು ಕೊಡಬೇಕು. ಸಾಕಷ್ಟು ಹೆಚ್ಚು ಜನ ಇಷ್ಟಪಡುವಂಥದ್ದು ಈ ಸಂಗೀತ. ಆಲಿಸುವುದರ ಮೂಲಕ ನಾವು ಆರೋಗ್ಯವನ್ನು ಸುಧಾರಣೆ ಮಾಡ್ಕೋತೇವೆ, ಮಾನಸಿಕವಾದ ನೆಮ್ಮದಿಯನ್ನು ಪಡ್ಕೋತೇವೆ, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ, ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಅದೊಂದು ರೀತಿಯಲ್ಲಿ ಮದ್ದು ಅಥವಾ ಔಷಧಿ, ಮೆಡಿಸಿನ್ ಅಂತೆಲ್ಲ ಕೂಡ ನಾವು ಕರಿತೇವೆ. ಜೊತೆಗೆ ನಾವು ನೋಡ್ಬೋದು, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗಲೂ ಸಹ ಸಂಗೀತವನ್ನು ಕೇಳ್ತಾ ಮೆಲೋಡಿಯಸ್ ಆಗಿ ತುಂಬ ಮೆಲುಧ್ವನಿಯಲ್ಲಿ ಕೇಳುವಂಥದ್ದನ್ನು ನೋಡ್ತೇವೆ. ಇಷ್ಟು ಹೇಳ್ತಾ ಯೋಗ ದಿನಾಚರಣೆ ಬಗ್ಗೆ ಈಗಾಗಲೇ ದಿಕ್ಸೂಚಿ ಭಾಷಣದಲ್ಲಿ ತಿಳಿಸಿದ್ದಾರೆ. ನಾನು ಹೆಚ್ಚು ಸಮಯನ ವ್ಯರ್ಥ ಮಾಡೋದಿಲ್ಲ. ಮಕ್ಕಳೇ, ನೀವೆಲ್ಲರೂ ದೇಶದ ಸಂಪತ್ತು, ದೇಶದ ಆಸ್ತಿ, ನೀವೆಲ್ಲರೂ ಕೂಡ ನಮ್ಮ ಸಂಪತ್ತು ಆಗಿರೋದ್ರಿಂದ ಅಸೆಟ್ಸ್ ನೀವೆಲ್ಲರೂ ಕೂಡ. ಹಾಗಾಗಿ ನಿಮ್ಮನ್ನು ನಾವು ಆರಂಭದಿಂದಲೇ, ಬಾಲ್ಯದಿಂದಲೇ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡೋ ಮೂಲಕ, ನಿಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡೋ ಮೂಲಕ ದೇಶಕ್ಕೆ ಅತ್ಯಂತ ಉನ್ನತ ಕೊಡುಗೆಯನ್ನು, ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ತುಂಬ ಇದೆ. ಹಾಗಾಗಿ ಇದೊಂದು ಪೂರಕವಾದ ಒಂದು ಕಾರ್ಯಕ್ರಮ ಆಗಿದೆ. ಈಗಾಗಲೇ 175 ದೇಶಗಳಲ್ಲಿ ಆಚರಣೆ ಮಾಡ್ತಿದ್ದಾರೆ. ವಿಶ್ವಸಂಸ್ಥೆ ನಮ್ಮ ಯೋಗ ದಿನಾಚರಣೆಯನ್ನು ಡಿಕ್ಲೇರ್ ಮಾಡಿದೆ. ಸುಮಾರು 2015ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆ ಅಂಗೀಕಾರ ಮಾಡೋದ್ರ ಮೂಲಕ ಪ್ರಪಂಚದ ಸಾಕಷ್ಟು ದೇಶಗಳು ಒಪ್ಪಿಕೊಂಡಂಥದ್ದು ಒಂದು ಯೋಗ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಯೋಗವನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದು ನಮ್ಮ ದೇಶ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಖುಷಿ ಪಡ್ತೇವೆ. ಈ ಮೂಲಕ ಈಗಾಗಲೇ ನೀವು 9, 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿದ್ದೀರಾ. ಈ ವರ್ಷದ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈಗಿಂದಲೇ ಆರಂಭ ಮಾಡಿ. ಈಗಾಗಲೇ ಕೆಲವು ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದ್ದೇನೆ, ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಂಟ್ರ್ಯಾಕ್ಷನ್ ಮಾಡಿದ್ದೇನೆ, ಆರಂಭಿಸಿದ್ದೇನೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳು 5 ಗಂಟೆಗೆ ಎದ್ದು ಓದುವಂಥ ಒಂದು ಹವ್ಯಾಸವನ್ನು ನೀವು ಶುರು ಮಾಡಿದ್ದೀರಾ. ಸೊ ಇದು ಇವತ್ತಿಂದಲೇ ಅಥವಾ ನಾಳೆಯಿಂದಲೇ ಶುರು ಮಾಡಿ. ಅದ್ರ ಜೊತೆಗೆ ಯೋಗವನ್ನು ನಿಮ್ಮ ಪಾರ್ಟ್ ಆಫ್ ಲೈಫ್ ಅಂತೇಳಿ ಮಾಡ್ಕೊಳ್ಳಿ, ಪಾರ್ಟ್ ಆಫ್ ಸ್ಟಡಿ ಅಥವಾ ಪಾರ್ಟ್ ಆಫ್ ಎಜುಕೇಷನ್ ಅಂತೇಳಿ ಮಾಡ್ಕೊಳ್ಳಿ. ಯೋಗದ ಮೂಲಕವೂ ಕೂಡ ನೀವು ಮತ್ತಷ್ಟು ಯೋಗವನ್ನು ಪಡಿಬೋದು. ಈ ದೃಷ್ಟಿಯಲ್ಲಿ ಆರೋಗ್ಯ ಸಂಪತ್ತನ್ನು ಪಡ್ಕೋತೀರಾ, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೋತೀರಾ ಅಂತ ಹೇಳ್ತಾ, ನೀವೆಲ್ಲರೂ ತುಂಬ ಉತ್ಸುಕತೆಯಿಂದ ಬಂದಿದ್ದೀರಾ, ಯೋಗ ಮಾಡಲಿಕ್ಕೆ ಕಾಯ್ತಿದ್ದೀರಾ. ನಾವು ಭಾಷಣದಲ್ಲೇ ಸಮಯವನ್ನು ಕಳೀತಾ ಇದ್ದೇವೆ.
ನಿಮಗೆ ಕುತೂಹಲ ಆಗಿರ್ಬೋದು, ಇದು ನಾವು ಭಾಷಣಕ್ಕೆ ಬಂದ್ವಾ ಅಥವಾ ಯೋಗ ಮಾಡಲಿಕ್ಕೆ ಬಂದ್ವಾ ಅಂತೇಳಿ ಆಗಿರ್ಬೋದು ನಿಮಗೆ. ಯಾಕೆ ಹೇಳಿ, ಇದು ಭಾಷಣ ಅಲ್ಲ ಮಕ್ಕಳೇ. ಯೋಗದ ಮಹತ್ವವನ್ನು ದಿಕ್ಸೂಚಿ ಭಾಷಣದ ಮೂಲಕ ತುಂಬ ಎಷ್ಟು ಅಚ್ಚುಕಟ್ಟಾಗಿ ಮನವರಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಇಂಪಾರ್ಟೆನ್ಸ್ ಆಫ್ ಯೋಗ, ಸೊ ಅದರ ಯೂಸಸ್ ಆಫ್ ಯೋಗ ಏನು, ಇದೆಲ್ಲವನ್ನು ಕೂಡ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಷ್ಟು ಹೇಳ್ತಾ ನಿಮಗೆಲ್ರಿಗೂ ಶುಭವಾಗಲಿ. ಈ ದಿನದ 2 ಅಂಶಗಳನ್ನು ನೆನಪಲ್ಲಿಟ್ಕೊಳ್ಳಿ. ಈ ಎರಡೂ ಕೂಡ ನಮ್ಮ ಕಲಿಕೆಗೆ ಪೂರಕ ಆಗ್ತದೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪೂರಕ ಆಗ್ತದೆ. ಹಾಗೆ ನಿಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ತುಂಬ ಉತ್ತಮವಾದ ಈ ದಿನವನ್ನು ಮಹತ್ವವನ್ನು ನಾವು ಪಡ್ಕೊಳ್ಳೋ ಮೂಲಕ ಈ ಶೈಕ್ಷಣಿಕ ವರ್ಷವನ್ನು ಅತ್ಯಂತ ಆರೋಗ್ಯಕರವಾದ ರೀತಿಯಲ್ಲಿ ಆರಂಭಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಆಡಳಿತ ಮಂಡಳಿ, ಈ ಸಂಸ್ಥೆ ಆಡಳಿತ ಮಂಡಳಿಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆ ಇಲ್ಲಿ ಶ್ರೀ ರವಿನಾರಾಯಣ್ ಅವರು ಕೂಡ ಸಂಚಾಲಕರ ಆಡಳಿತ ಮಂಡಳಿ ವಿವೇಕಾನಂದ ಆಗ್ಲಂಬಂದ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರ ಸಹಕಾರದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಿಕ್ಕೆ ಕಾರಣ ಆಗಿದೆ. ವಿಶೇಷವಾಗಿ ಈ ಸಂಸ್ಥೆಯ ಸಂಚಾಲಕರಿಗೆ, ಅಧ್ಯಕ್ಷರಿಗೆ, ಮುಖ್ಯಸ್ಥರಿಗೆ, ಸತೀಶ್ ಅವರಿಗೆ ಮತ್ತೆಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಈ ಸಂಸ್ಥೆಯ ಈ ಶಾಲೆಯ ಆಂಗ್ಲ ಮಾಧ್ಯಮ ಶಾಲೆಯ ನಮ್ಮ ಶಿಕ್ಷಕ ಬಂಧುಗಳಿಗೆ ನಾನು ವಿಶೇಷ ಧನ್ಯವಾದ ಕೃತಜ್ಞತೆಗಳನ್ನ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಜವಾಬ್ದಾರಿಯುತವಾದ ತುಂಬ ಕೆಲವು ಕ್ಲಿಷ್ಟಕರವಾದ ಟಾಸ್ಕ್ ಕೊಡ್ತೇವೆ ನಿಮಗೆ. ಸುಮಾರು NTS NMMS ಇವೆಲ್ಲ ಸುಮಾರು 50-100 ರೂಮ್ಗಳನ್ನು ಮಾಡಿ ಇಲ್ಲಿ ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡೋ ಮೂಲಕ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಂದಿದ್ದೀರಾ. ಈ ಪರಿಶ್ರಮಕ್ಕೆ ಕಾರಣರು ನೀವು. ಈ ಸಂದರ್ಭದಲ್ಲಿ ಮುಖ್ಯಸ್ಥರನ್ನು ಮತ್ತು ಎಲ್ಲ ಶಿಕ್ಷಕ ಬಂಧುಗಳನ್ನು ನೆನಪು ಮಾಡ್ಕೋತೇನೆ. ವಿಶೇಷವಾಗಿ ಈ ಸಂಸ್ಥೆಗೆ ಇನ್ನೊಂದು ನಾನು ಅಭಿನಂದನೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡುವಂಥ ಸಂದರ್ಭ ಅಂತ ಯಾಕೆ ಹೇಳಿದರೆ, ಈ ಕಳೆದ ಶೈಕ್ಷಣಿಕ ವರ್ಷದಲ್ಲಿ 625 ಅಂಕಗಳನ್ನು ಇದೇ ಸಂಸ್ಥೆ, ಇದೇ ಶಾಲೆಯ 625 ಅಂಕ 3 ವಿದ್ಯಾರ್ಥಿಗಳು ಪಡೆಯುವ ಮೂಲಕ ನಮ್ಮ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ನಮ್ಮ ಇಲಾಖೆಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಿದ್ದೀರ ಮಕ್ಕಳೇ, ಈ ಶಿಕ್ಷಕರೇ, ಮುಖ್ಯ ಶಿಕ್ಷಕರೇ. ಸೊ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇಲಾಖೆ ಪರವಾಗಿ ನಾನು ಕೃತಜ್ಞತೆಗಳನ್ನು ನಾನು ಹೇಳಲೇಬೇಕು. ಆ ಮೂಲಕ ಅದು ನನ್ನ ಕರ್ತವ್ಯ ಕೂಡ ಆಗಿದೆ ಅಂತ ಹೇಳ್ತಾ, ಮತ್ತಷ್ಟು ಸಾಧನೆ ಈ ಶಾಲೆಯಿಂದ ಆಗಲಿ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಶಿಕ್ಷಕರ ಸಂವಾದ ಕಾರ್ಯಕ್ರಮವನ್ನು ನಾನು ಇಲ್ಲಿಂದ ಆರಂಭಿಸಿದೆ, ಈ ಶಾಲೆಯಿಂದ. ಆಗ ಒಂದು ಟಾಸ್ಕು ಕೊಟ್ಟಿದ್ದೆ, ಈ ವರ್ಷ 5 ಔಟ್ ಆಫ್ 625 ಮಕ್ಕಳು ಅಂಕವನ್ನು ತಗೊಳ್ಳುವಂಥ ಒಂದು ಕೆಲಸ ಆಗಬೇಕಂತೇಳಿ. ಆದರೆ ಅದರಲ್ಲಿ 3 ಮಾಡೋ ಮೂಲಕ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಕಾಳಜಿಯನ್ನು ತೋರಿಸ್ಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳನ್ನ ಹೇಳಿಸ್ತಾ ಈ ದಿನ ಶುಭವಾಗಲಿ ಅಂತ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಯೋಗ ಹಾಗೂ ಸಂಗೀತದ ಮಹತ್ವದೊಂದಿಗೆ ಶುಭ ಹಾರೈಸಿದಂತಹ ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ಇವರಿಗೆ ವಂದನೆಗಳು ಸರ್. ಮುಂದೆ ಶಾಲಾ ಆಡಳಿತ ಮಂಡಳಿ ಸಂಚಾಲಕರಾದ ಶ್ರೀ ರವಿನಾರಾಯಣ್ ಎಂ ಇವರಿಂದ ಶುಭಾಶಂಸನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಶಿಕ್ಷಕ ಮಿತ್ರರೇ, 8ನೇ ಯೋಗ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಯೋಗ ಅಂತೇಳಿದರೆ ಸೇರಿಸುವಂಥದ್ದು ಅಂತೇಳಿ ನಮಗೆ ದಿಕ್ಸೂಚಿ ಭಾಷಣದಲ್ಲೂ ಕೂಡ ಹೇಳಿದರು, ನಮಗೂ ಗೊತ್ತಿದೆ ಆ ವಿಚಾರ. ಪ್ರಪಂಚದಲ್ಲಿ ಇವತ್ತು ಏನು ಗ್ಲೋಬಲೈಸೇಷನ್ ಆಗ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಪ್ರಪಂಚದ 175ಕ್ಕಿಂತಲೂ ಜಾಸ್ತಿ ದೇಶಗಳಲ್ಲಿ ಈ ಯೋಗವನ್ನು ಆಚರಣೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ನಮ್ಮ ಮಾನ್ಯ ಪ್ರಧಾನಿಗಳು ಅವಕಾಶವನ್ನು ಈ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ನಡೀಲಿಕ್ಕೆ ಮಾಡಿಕೊಟ್ಟಂಥವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಒಂದ್ಸರಿ ಸ್ಮರಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾಕಂತೇಳಿದರೆ, ಈ ಗ್ಲೋಬಲೈಸೇಷನ್ ಆಗುವಂತಹ ಈ ಕಾಲಘಟ್ಟದಲ್ಲೂ ಕೂಡ ಪ್ರಪಂಚದ ಬೇರೆ ಬೇರೆ ದೇಶಗಳು ವ್ಯಾಪಾರೀಕರಣದ ಮೂಲಕ ದೇಶಗಳನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಿರಬೇಕಿದ್ರೆ, ನಮ್ಮ ದೇಶ ಈ ಸಾಂಸ್ಕೃತಿಕವಾದಂತಹ ಒಂದು ನಮ್ಮ ಏನು ಜ್ಞಾನ ಇದೆ, ಈ ಜ್ಞಾನದ ಮೂಲಕ ಪ್ರಪಂಚವನ್ನು ಒಂದುಗೂಡಿಸಿರುವಂತಹ ನಮ್ಮ ಪ್ರಧಾನಿಗಳು. ಅದಕ್ಕೋಸ್ಕರ ನಾನು ಅಭಿನಂದನೆಗಳನ್ನು ಹೇಳಬೇಕು ಅವರಿಗೆ ಅಂತ ಹೇಳಿದ್ದು. ಈ ಒಂದು ಜ್ಞಾನವನ್ನು ಪ್ರಪಂಚಕ್ಕೆ ವಿಸ್ತರಿಸುವಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡೋದ್ರ ಜೊತೆಗೆ ಪ್ರಪಂಚದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಯೋಗವನ್ನು ಸಾಂಕೇತಿಕವಾಗಿ ಆಚರಿಸದೆ ನಿತ್ಯ ಜೀವನದ ಭಾಗವಾಗಿ ಯೋಗವನ್ನು ಆಚರಿಸುವ ಅಂತೇಳಿ ಎಲ್ಲರಲ್ಲೂ ಕೇಳಿಕೊಳ್ತಾ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಎಲ್ಲ ಮಕ್ಕಳು ಕಾಲು ನೇರ ಮಾಡಿ ಕೂತ್ಕೊಳ್ಳಿಮೆ.
ನೇರವಾಗಿ ಚಾಚಿ ಮುಂದಕ್ಕೆ. ಮಾನವೀಯತೆಗಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ 8ನೇ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಜ್ಞಾ ಸ್ವೀಕಾರ. ಸ್ಕೂಲ್ ಉತ್ತಿಷ್ಟ. ಈ ಪ್ರತಿಜ್ಞಾ ವಿಧಿಯನ್ನು ನೆರವೇರಿಸಬೇಕು ಎಂಬುದಾಗಿ ನಮ್ಮ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಭಾಸ್ಕರ ಗೌಡ ಇವರಲ್ಲಿ ವಿನಂತಿ. ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ನೇರ ನಿಂತುಕೊಳ್ಳಿ. ಹರಿ ಓಂ. ಬಲಕೈ ಮುಂದೆ ಚಾಚಿ ನೆಟ್ಟೆ ನಿಂತ್ಕೊಳ್ಳಿ. ನಾನು ರಿಪೀಟ್ ಮಾಡಿ. ಶಾಂತಿ, ಸಹಬಾಳ್ವೆ, ಸಂತೋಷ ಮತ್ತು ಪ್ರೀತಿಯಿಂದ ನನ್ನ ಆರೋಗ್ಯ ಮತ್ತು ಮಾನವತೆಯನ್ನು ಕಾಪಾಡುತ್ತೇನೆ. ನನ್ನ ಪ್ರತಿ ಕೆಲಸ ಕಾರ್ಯಗಳ ಮೂಲಕ ಪ್ರೀತಿ, ಶಾಂತಿಯ ವಾತಾವರಣವನ್ನು ನಿರ್ಮಿಸಿ ವಿಶ್ವಶಾಂತಿ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಾ ವಿಶ್ವ ಸೌಹಾರ್ದತೆ, ಶಾಂತಿ, ಸಹಬಾಳ್ವೆಗೆ ಸದಾ ಒಗ್ಗಟ್ಟಿನಿಂದ ದುಡಿಯುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಧನ್ಯವಾದಗಳು. ಸ್ಕೂಲ್ ಉಪವಿಶ್ಯ. ಬಾನಂಗಳದಲ್ಲಿ ಹಾರೋ ಗಾಳಿಪಟ ಸರ್ವರನ್ನು ತನ್ನೆಡೆಗೆ ಸೆಳೆಯುವುದು. ಆದರೆ ಹಾರಲು ನೆರವಾದ ದಾರದೆಳೆಯನ್ನು ಹಿಡಿದು ನಿಂತ ಸೂತ್ರಧಾರಿ ತೆರೆಮರೆಯ ಪಯಣಿಗ. ಅಂತೆಯೇ ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುವವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಇದೀಗ ಕಾರ್ಯಕ್ರಮದ ಯಶಸ್ಸಿಗೆ ನೆರವಾದ ಸರ್ವರನ್ನು ಕೃತಜ್ಞಪೂರ್ವಕವಾಗಿ ಸ್ಮರಿಸಿಕೊಳ್ಳಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ಸತೀಶ್ ಕುಮಾರ್ ರೈ ಇವರು. ಸಮಾರಂಭದ ಉದ್ಘಾಟಕರೇ, ವೇದಿಕೆಯಲ್ಲಿರುವ ಗಣ್ಯರೇ, ಇಂದು ನಮ್ಮ ಈ ಸಭಾಂಗಣದಲ್ಲಿ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ನಡೆಸಲ್ಪಟ್ಟ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮಗೆ ಶುಭ ಹಾರೈಸಿದವರು ನಮ್ಮ ಪುತ್ತೂರು ನಗರಸಭೆಯ ಪ್ರಥಮ ಪ್ರಜೆ ಸರ್ ಶ್ರೀ ಜೀವಂದರ್ ಜೈನ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಮಸ್ತರ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ, ವಿದ್ಯಾರ್ಥಿ ಸಮೂಹದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾಡಿರುವ ನಮ್ಮ ಪುತ್ತೂರು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಮತ್ತು ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿ ಸಮೂಹದಲ್ಲಿ ಆ ಮೂಲಕ ಪೂರ್ತಿ ಸಮಾಜದಲ್ಲಿ ಸಮಯ ಪಾಲನೆಯ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಮಹತ್ತರ ಸಾಧನೆಯನ್ನು ಮಾಡಿರುವವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸರ್ ಲೋಕೇಶ್ ಸಿ ಅವರು ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮಗೆ ಇವತ್ತು ಈ ಕಾರ್ಯಕ್ರಮದ ಮಹತ್ವ ಮತ್ತು ವಿಷಯದ ಮಹತ್ವವನ್ನು ಬಹಳ ಮನೋಜ್ಞವಾಗಿ ತಲುಪಿಸಿದವರು ನಮ್ಮ ಶಾಲಾ ಅಧ್ಯಕ್ಷರು ಸರ್ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರ ಮನೋಜ್ಞ ದಿಕ್ಸೂಚಿ ಭಾಷಣಕ್ಕೆ ಮತ್ತು ಆ ವಿಷಯವನ್ನು ನಮಗೆ ಮನದಟ್ಟು ಮಾಡಿದ ರೀತಿಗೆ ಸ್ಮರಿಸಿಕೊಳ್ಳುತ್ತಾ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಸಂಚಾಲಕರು ಉಪಸ್ಥಿತರಿದ್ದಾರೆ ಸರ್ ರವಿನಾರಾಯಣ ಎಂ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಪುತ್ತೂರು ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು, ನಮ್ಮ ಪೂರ್ವ BO ಸರ್ ವಿಷ್ಣುಪ್ರಸಾದ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ
ರಕ್ಷಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಸರ್ ಎಂ ಜಯಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇನ್ನೋರು ಅತಿಥಿ ನಮ್ಮ SSLC ನೋಡಲ್ ಅಧಿಕಾರಿಗಳು. ಕಳೆದ ವರ್ಷ ಅವರು ಪ್ರಥಮ ಬಾರಿಗೆ SSLC ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಬಹುಶಃ ಅವರ ಕೈಗುಣ ಗೊತ್ತಿಲ್ಲ, ನಮ್ಮ ತಾಲೂಕಿಗೆ 3 ಪ್ರಥಮ ಸ್ಥಾನಗಳು ಬಂತು ನಮ್ಮ ಶಾಲೆಯ ಮೂಲಕ. ಒಂದಷ್ಟು 11 ದ್ವಿತೀಯ ಸ್ಥಾನಗಳು ಬಂತು. ಅದರಲ್ಲಿ 8 ಸ್ಥಾನಗಳು ನಮ್ಮ ಶಾಲೆಯ ಮೂಲಕ ಬಂತು. ಆ ರೀತಿಯ ಒಂದು ಮೈಲಿಗಲ್ಲು ಎನ್ನಬಹುದಾದಂತಹ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಸಾಧನೆ ಸಾಧ್ಯ ಆಗಿದೆ. ಈ ವರ್ಷ ಕೂಡ ಅದೇ ರೀತಿಯ ಅದಕ್ಕಿಂತ ಮಿಗಿಲಾದ ಸಾಧನೆಗಳನ್ನು ಅವರ ನೋಡಲ್ ಅಧಿಕಾರತ್ವದಲ್ಲಿ ನಿರೀಕ್ಷಿಸುತ್ತಾ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್ ಹರಿಪ್ರಸಾದ್ ಅವರಿಗೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಮನೋಜ್ಞವಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ಜೋಡಿಸುವಲ್ಲಿ ನಮಗೆ ಒಬ್ಬರು ಮನೆಯ ಸದಸ್ಯನಂತಿದ್ದು ಮಾರ್ಗದರ್ಶನ ಮಾಡಿದವರು ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಸರ್ ಸುಂದರಗೌಡ ಅವರು. ನಮ್ಮ ಈ ಕಾರ್ಯಕ್ರಮ ಅಂತಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಅದನ್ನು ಮನೋಜ್ಞವಾಗಿ ಮಾಡುವ ರೀತಿಯಲ್ಲಿ ನಮಗೆ ಸದಾ ಪ್ರೋತ್ಸಾಹಿಸ್ತಾ ಇರುವವರು. ಅದು ಕ್ರೀಡಾ ವಿಭಾಗದ ಕಾರ್ಯಕ್ರಮ ಇರ್ಬೋದು, ಇನ್ನಿತರ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು. ಈ ಶಾಲೆಯನ್ನು ಅವರ ಶಾಲೆ ಅಂತ ತಿಳ್ಕೊಂಡು ನಮ್ಮೊಟ್ಟಿಗೆ ಬೆರೆಯುವವರು ನಮ್ಮ ಪೋಷಕರೂ ಹೌದು. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರು ತಾಲೂಕು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಸರ್ ಅಬ್ರಹಾಂ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಅವರ ಇರುವನ್ನು ಗೌರವಿಸ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನಗರದ 2 ಸಂಸ್ಥೆಗಳು, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಕೊಂಬೆಟ್ಟು ಪ್ರೌಢಶಾಲಾ ವಿಭಾಗ ಮತ್ತು ಶಿವರಾಮ ಕಾರಂತ ಪ್ರೌಢಶಾಲೆ ನೆಲಿಕಟ್ಟೆ, ಇಲ್ಲಿನ ವಿದ್ಯಾರ್ಥಿಗಳು ಅವರ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಹೇಳಿ ಕೇಳಿ ನಾವು ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿದ್ದೇವೆ. ಇಲ್ಲಿ ಕಾರ್ಯಕ್ರಮಗಳು ಮಾಡೋದು ಎಷ್ಟು ಅಚ್ಚುಕಟ್ಟಾಗಿ ಮಾಡೋದು ಎಷ್ಟು ಮುಖ್ಯವೋ ಅದಕ್ಕೂ ಸಮಾಜಕ್ಕೆ ಮುಟ್ಟುವುದು ಕೂಡ ಅಷ್ಟೇ ಮಹತ್ತರವಾದ ಸ್ಥಾನವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕರಿಸ್ತಿರುವ ಎಲ್ಲ ಮಾಧ್ಯಮ ಬಂಧುಗಳನ್ನು ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸುದ್ದಿ ಚಾನಲ್ನವರು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಮ್ಮ 5ನೇ ಕ್ಲಾಸಿಂದ ಮೇಲ್ಪಟ್ಟ ಎಲ್ಲ ತರಗತಿಗಳ 1500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿರುವ ನನ್ನೆಲ್ಲ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಾಪಕ ಬಂಧುಗಳನ್ನು ಮತ್ತು ಸಹಕರಿಸಿರುವ ಎಲ್ಲ ಅಧ್ಯಾಪಕರನ್ನು ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಹಕಾರ ನೀಡತಕ್ಕಂಥ ಆಡಳಿತ ಮಂಡಳಿಯನ್ನು, ನನ್ನ ಮಾತೃ ಸಂಸ್ಥೆಯ ಸಮಸ್ತರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನು ಸ್ಮರಿಸಿಕೊಂಡಂತಹ ಶಾಲಾ ಮುಖ್ಯಗಳಾದ ಶ್ರೀ ಸತೀಶ್ ಕುಮಾರ್ ರೈ ಇವರಿಗೂ ಧನ್ಯವಾದಗಳು ಸರ್. ವ್ಯಾಯಾಮಾತ್ ಲಭತೆ ಸ್ವಾಸ್ಥ್ಯಂ ದೀರ್ಘಾಯುಷ್ಯಂ ಬಲಂ ಸುಖಂ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವಾರ್ಥ ಸಾಧನಂ. ಮಾಡುತ್ತಿದ್ದರೆ ಯೋಗ ತಡೆಯಬಹುದು ರೋಗ, ಯೋಗ ಮಾಡಿರಿ ಆರೋಗ್ಯವಾಗಿರಿ. ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ನಮ್ಮ ಬದುಕಿಗೆ ಮತ್ತಷ್ಟು ವರ್ಷಗಳನ್ನು ಕೂಡಿಸಲು ಮತ್ತು ನಮ್ಮ ಭವಿಷ್ಯಕ್ಕೆ ಸುಂದರ ಬದುಕನ್ನು ನೀಡಲು ನಿತ್ಯ ಯೋಗಾಭ್ಯಾಸ ಮಾಡೋಣ ಎಂದು ಹೇಳುತ್ತಾ ಇದೀಗ ಯೋಗ ಪ್ರಾತ್ಯಕ್ಷಿಕೆ. संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव.
ಕಾಲನ್ನು ನೇರವಾಗಿಟ್ಕೊಳ್ಳಿ. ಎರಡೂ ಕೈಗಳನ್ನು ನಿಮ್ಮ ಸೊಂಟದ ಭಾಗದಲ್ಲಿ ಇಟ್ಕೊಳ್ಳಿ. ವಜ್ರಾಸನಕ್ಕೆ ಬರಬೇಕು. ವಜ್ರಾಸನ. ಬಲ ಕಾಲನ್ನು ನಿಧಾನವಾಗಿ ಮಡಚಿ, ಎಡಕಾಲು, ಎರಡೂ ಕೈಗಳನ್ನು ಮಂಡಿ ಮೇಲೆ ಇಟ್ಟು ನೇರವಾಗಿ ಕುಳಿತುಕೊಳ್ಳಿ. ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್. ಕಣ್ಣನ್ನ ಮೃದುವಾಗಿ ಮುಚ್ಚಿಕೊಂಡು 3 ಬಾರಿ ಓಂಕಾರ ಹಾಗೂ ಶ್ಲೋಕವನ್ನ ಜೊತೆಯಾಗಿ ಹೇಳೋಣ. ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ದೀರ್ಘವಾದ ಉಸಿರಾಟ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. 3 ಬಾರಿ ಓಂಕಾರ. ಉಸಿರನ್ನು ತಗೊಳ್ಳಿ. ಬ್ರೀದ್ ಇನ್. ಉಸಿರನ್ನು ತಗೊಳ್ಳಿ. ಕೊನೆಯ ಬಾರಿ ದೀರ್ಘವಾದ ಉಸಿರಾಟದೊಂದಿಗೆ ಓಂಕಾರ. ಜೊತೆಯಾಗಿ ಶ್ಲೋಕವನ್ನು ಹೇಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ದೀರ್ಘವಾದ ಉಸಿರಾಟ. ಬೆನ್ನು ನೇರ ಇರಲಿ. ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಯೋಗ ನಮಸ್ಕಾರ. ಉಸಿರನ್ನು ತಗೊಳ್ತಾ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಹಣೆಯನ್ನ ನೆಲಕ್ಕೆ ತಾಗಿಸಿ ಯೋಗ ನಮಸ್ಕಾರ. ಉಸಿರನ್ನು ತಗೊಳ್ಳುತ್ತಾ ಮೇಲಕ್ಕೆ ಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ಪರಸ್ಪರ ಉಜ್ಜಿಕೊಳ್ಳಿ. ನಿಧಾನವಾಗಿ ಮುಖಕ್ಕೆ ಮಸಾಜ್ ಮಾಡ್ತಾ ಎರಡೂ ಕಣ್ಣುಗಳನ್ನು ತೆರೆಯಿರಿ. ರಿಲ್ಯಾಕ್ಸ್. ನಾವು ಸ್ಟ್ರೆಚ್ ಯುವರ್ ರೈಟ್ ಲೆಗ್. ಬಲ ಕಾಲನ್ನು ಮುಂದಕ್ಕೆ ಚಾಚಿ, ಅದೇ ಥರ ಎಡಕಾಲು. ರಿಲ್ಯಾಕ್ಸ್. ಸಮತಲ ಸ್ಥಿತಿಯಿಂದ ಸಮಸ್ಥಿತಿಗೆ ಬರಬೇಕು. ಸಮತಲ ಸ್ಥಿತಿ. ಎರಡು ಕಾಲನ್ನು ಸೇರಿಸಿ ಕೈಗಳು ಪಕ್ಕಕ್ಕೆ. ಸಮಸ್ಥಿತಿಗೆ ಬರಬೇಕು. ಏಕ್ ದೋ. ನಿಧಾನವಾಗಿ ಕೆಲವು ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಕುತ್ತಿಗೆಗೆ ಸಂಬಂಧಪಟ್ಟಂತಹ ವ್ಯಾಯಾಮ. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲದಿಂದ ಎಡಕ್ಕೆ ನಿಧಾನವಾಗಿ ರೊಟೇಷನ್ ತಿರುಗಿಸಬೇಕು. ನಿಧಾನಕ್ಕೆ 1 2 3 4 5. ಅದೇ ರೀತಿ ಎಡದಿಂದ ಬಲಕ್ಕೆ 1 2 3 4 5. ನಾವು ಉಸಿರನ್ನು ತಗೊಳ್ಳುತ್ತಾ ಕತ್ತನ್ನ ಮೇಲಕ್ಕೆ. ಬ್ರೀದ್ ಇನ್, ಬ್ರೀದ್ ಔಟ್. ಕೆಳಗಡೆ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್,
breathe out, breathe in, breathe out. ಅದೇ ರೀತಿ ಬಲಬದಿಗೆ ಉಸಿರನ್ನು ತಗೊಳ್ಳುತ್ತಾ ಬ್ರೀದ್ ಇನ್, ಉಸಿರನ್ನು ಬಿಡುವುದು, ಬ್ರೀದ್ ಔಟ್. ಒನ್ಸ್ ಅಗೇನ್ ರೈಟ್ ಸೈಡ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇನ್ನು ಭುಜಗಳ ವ್ಯಾಯಾಮ. ಎರಡು ಕೈಗಳನ್ನು ಮುಂದಕ್ಕೆ ತನ್ನಿ, ಫ್ರಂಟ್ ಟು ಬ್ಯಾಕ್, ಮುಂಭಾಗದಿಂದ ಹಿಂಭಾಗಕ್ಕೆ. 1 2, ತೋಳುಗಳು ಕಿವಿಗಳಿಗೆ ತಾಗ್ಲಿ. 3 4 5. ಚೇಂಜ್ ದ ಡೈರೆಕ್ಷನ್, ಬ್ಯಾಕ್ ಟು ಫ್ರಂಟ್, ಹಿಂಬದಿಯಿಂದ ಮುಂಭಾಗಕ್ಕೆ. 1 2 3 4 5. ಉಸಿರನ್ನು ತಗೊಳ್ಳುತ್ತಾ ಪಕ್ಕಕ್ಕೆ, ಬ್ರೀದ್ ಇನ್, ಶೋಲ್ಡರ್ ಲೆವೆಲ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಚೆಸ್ಟ್ ವೈಡ್ ಆಗಲಿ, ಬ್ರೀದ್ ಔಟ್. ದೀರ್ಘವಾದ ಉಸಿರಾಟ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಅದೇ ರೀತಿ ಕೈಗಳನ್ನು ಪಕ್ಕಕ್ಕೆ ತಂದು ಮೇಲ್ಭಾಗಕ್ಕೆ ಉಸಿರನ್ನು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ದೀರ್ಘವಾದ ಉಸಿರಾಟ, ಬ್ರೀದ್ ಇನ್, ಬ್ರೀದ್ ಔಟ್. ಬೆನ್ನು ನೇರ, ಕತ್ತು ನೇರ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಕೈಗಳನ್ನು ನಿಧಾನಕ್ಕೆ ಬಿಡಿ. ಎರಡು ಹಸ್ತಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ಯುವರ್ ಆರ್ಮ್ಸ್ ಫ್ರಂಟ್. ತೋಳುಗಳು ಕಿವಿಗೆ ತಾಗಬೇಕು. ನಿಧಾನವಾಗಿ ಮುಂಭಾಗದಿಂದ ಹಿಂಭಾಗಕ್ಕೆ ರೊಟೇಷನ್. 1 2 3 4 5. Opposite side. 1 2 3 4 5. ಕೈಗಳನ್ನು ಕೆಳಕ್ಕೆ ಬಿಡಿ. ರಿಲ್ಯಾಕ್ಸ್. ಇನ್ನು ಸೊಂಟದ ಭಾಗಕ್ಕೆ ಬಲಬದಿಯಿಂದ ಎಡಭ ಕಾಲನ್ನು ಸ್ವಲ್ಪ ದೂರ ಇಡಿ. ಬಲಬದಿಯಿಂದ ಎಡಭಾಗಕ್ಕೆ 1 2 3 4 5. ಡೈರೆಕ್ಷನ್ ಚೇಂಜ್. ಎಡಬದಿಯಿಂದ ಬಲಬದಿಗೆ 1 2 3 4 5. ಎರಡು ಹಸ್ತಗಳನ್ನು ಮುಂದಕ್ಕೆ ಚಾಚಿ ಮೊಣಕಾಲಿ ಸಿಗುವಂತಹ ವ್ಯಾಯಾಮ. ನೇರ ನೀ ಮತ್ತೆ ಅಪ್ಪರ್ ಬಾಡಿ, ನಿಮ್ಮ ದೇಹದ ಮೇಲ್ಭಾಗವನ್ನು ನೇರವಾಗಿ ಇಟ್ಕೊಳ್ಬೇಕು. ಹಾಫ್ ಸ್ಕ್ವೇರ್ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ 10 ಕೌಂಟ್ಸ್. ಗೋ ಡೌನ್, ಬ್ಯಾಕ್ ಸ್ಟ್ರೈಟ್. 1 2 3 4 5 6 7 8 9 10. Relax, hands down. Once again, stretch your hands front. ಕೈಗಳನ್ನು ಮುಂದಕ್ಕೆ ಚಾಚಿ. Knee down, back straight. 1 2 3 4 5 6 7 8 9 10. Relax. Ankle rotation, ಬಲಕಾಲು. Stretch your right leg. Rotation 1 2 3 4 5. Change the direction. 1 2 3 4 5. Up and down. 1
2, 3, 4, 5, 6, 7, 8, 9, 10. Left and right. 1, 2, 3, 4, 5, 6, 7, 8, 9, 10. Another leg, left leg. Rotate. 1, 2, 3, 4, 5. Change the direction. 1, 2, 3, 4, 5. Up and down. 1, 2, 3, 4, 5, 6, 7, 8, 9, 10. Left and right. 1, 2, 3, 4, 5, 6, 7, 8, 9, 10. Relax. ತಾಡಾಸನವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಿಂತು ಮಾಡುವ ಆಸನಗಳು 5 ಆಸನ. ಮೊದಲನೇದಾಗಿ ತಾಡಾಸನ. ಸಮಸ್ಥಿತಿ. ನೇರವಾಗಿ ನಿಂತ್ಕೊಳ್ಳಿ. 2 ಹಸ್ತಗಳನ್ನು ಮುಂದಕ್ಕೆ ಚಾಚಿ ಲಾಕ್ ಮಾಡಿ ಉಸಿರನ್ನು ತಗೊಳ್ತಾ 2 ಕೈಗಳು ಮೇಲಕ್ಕೆ, ತೋಳುಗಳು ಕಿವಿಗೆ ತಾಗಲಿ. ಹಸ್ತಗಳನ್ನು ಮೇಲ್ಮುಖವಾಗಿರಿಸಿ ನೇರ ತೋಳುಗಳನ್ನು ಮೇಲಕ್ಕೆ ಎಳ್ಕೊಳ್ಳಿ. ಸ್ಟ್ರೈಟ್. ನಿಧಾನಕ್ಕೆ ತುದಿ ಕಾಲಲ್ಲಿ ನಿಲ್ಲಿ. ಹಿಮ್ಮಡಿಯನ್ನು ಎತ್ತುತ್ತಾ ತುದಿ ಕಾಲಲ್ಲಿ ನಿಲ್ಲಬೇಕು. ಬ್ಯಾಲೆನ್ಸ್. 1, 2, 3, 4, 5. ಹಸ್ತಗಳನ್ನು ಸರಿ ಮಾಡಿಕೊಳ್ಳಿ. ಹೀಲ್ ಡೌನ್. ಕೈಗಳನ್ನು ನಿಧಾನಕ್ಕೆ ಪಕ್ಕಕ್ಕೆ, ಹಸ್ತವನ್ನು ತಿರುಗಿಸಿಕೊಳ್ಳಿ. ಕೈಯನ್ನು ಕೆಳಗೆ ತನ್ನಿ. Once again, stretch your arms front. Lock your fingers. Breathe in and go up. Stand on the toes. Maintain. 1, 2, 3, 4, 5, 6, 7, 8, 9, 10. Heel down. Stretch your hands shoulder level. Turn your palm. Bring your hands down. Relax. ಎರಡನೇ ಆಸನ ವೃಕ್ಷಾಸನ. ಬಲ ಕಾಲನ್ನ ಎಡ ಕಾಲಿನ ತೊಡೆಯ ಪಕ್ಕದಲ್ಲಿ ಇಟ್ಕೊಳ್ಬೇಕು. ರೈಟ್ ಲೆಗ್ ಅಪ್. ಬ್ಯಾಲೆನ್ಸ್. ಕೈಗಳನ್ನು ನಿಧಾನಕ್ಕೆ ಮೇಲೆ ತನ್ನಿ. ಸ್ಟ್ರೆಚ್. ನೇರ. 1, 2, 3, 4, 5. Bring your hands down. Shoulder level. Turn your palm. Hands down. Leg down. Now left leg up. ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಆಸನ. ನಿಧಾನವಾಗಿ 2 ಕೈಗಳು ಪಕ್ಕಕ್ಕೆ. Turn your palm. Slowly bring your hands straight. Maintain. Join your hands properly. ನಮಸ್ಕಾರ ಸ್ಥಿತಿಯಲ್ಲಿರಬೇಕು. 1, 2, 3, 4, 5, 6, 7, 8, 9, 10. Relax. Bring your hands shoulder level. Turn your palm. Slowly bring your hands down. Leg down. Relax. Once again, right leg up. ನೇರವಾಗಿ ನಿಲ್ಲಿ. 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಟರ್ನ್. ಹಸ್ತವನ್ನು ತಿರುಗಿಸಿಕೊಳ್ಳಿ. ನಿಧಾನವಾಗಿ 2 ಕೈಗಳು ಮೇಲಕ್ಕೆ. ಕಾನ್ಸಂಟ್ರೇಟ್. 1, 2, 3, 4, 5, 6, 7, 8, 9, 10. Bring your hands shoulder level. Turn your palm. Hands down. Leg down. Another leg. Left leg up. ನಿಂತ್ಕೊಳ್ಳಿ. ನೇರವಾಗಿ 2 ಕೈಗಳನ್ನು ಭುಜದ ನೇರಕ್ಕೆ, ಹಸ್ತವನ್ನು ತಿರುಗಿಸಿಕೊಳ್ಳುವುದು. ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಬಿಡುತ್ತಾ ನೇರವಾಗಿ ಬ್ರೀದ್ ಇನ್. ಕಾಮನ್ ಬ್ರೀದ್ ಇನ್, ಬ್ರೀದ್ ಔಟ್. ಸಹಜ ಉಸಿರಾಟದ ಕ್ರಿಯೆಯೊಂದಿಗೆ ನೇರವಾಗಿ ನಿಲ್ಲಿ. 1,
2, 3, 4, 5. Bring your hands shoulder level. Turn your palm. Bring your hands down. Relax. Leg down. ಸಮಸ್ಥಿತಿ. ಮೂರನೇ ಆಸನ ಪಾದ ಹಸ್ತಾಸನ. ಉಸಿರನ್ನು ತಗೊಳ್ತಾ ಎರಡೂ ಕೈಗಳು ಮೇಲಕ್ಕೆ. ಬ್ರೀದ್ ಇನ್, breathe out, bend forward, touch the ground or hold your ankle. Try to touch your forehead on your knee. 1, 2, 3, 4, 5. Breathe in and come up. Shoulder level. Turn your palm. Bring down. Once again, position. ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ಉಸಿರನ್ನು ತಗೊಳ್ಳಿ. Breathe in. Breathe out. Go back. Front. Touch. Touch the ground. Hold your ankle. ನಿಮ್ಮ ankle ಅನ್ನು ಹಿಡ್ಕೊಳ್ಳಿ. Yes. 1, 2, 3, 4, 5, 6, 7, 8, 9, 10. Breathe in and come up. Bring your hands shoulder level. ಎರಡೂ ಕೈಗಳನ್ನು ಭುಜದ ನೇರಕ್ಕೆ. ಹಸ್ತವನ್ನು ತಿರುಗಿಸಿಕೊಳ್ಳಿ. ರಿಲ್ಯಾಕ್ಸ್. ನಾಲ್ಕನೇ ಆಸನ ಅರ್ಧ ಚಕ್ರಾಸನ. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. 4 ಬೆರಳುಗಳು ಮುಂದಕ್ಕೆ, ಹೆಬ್ಬೆರಳು ಹಿಂಭಾಗಕ್ಕೆ ಪರಸ್ಪರ ತಾಗಿಕೊಂಡಿದ್ರೆ ಸುಲಭವಾಗಿ ಚಕ್ರಾಸನವನ್ನು ಮಾಡಬಹುದು. ಬೆನ್ನು ಹಾಗೂ ತೊಡೆಯ ಮಾಂಸಖಂಡಗಳಿಗೆ ಶಕ್ತಿ ನೀಡುವಂತಹ ಆಸನ. ಬ್ರೀದ್ ಇನ್, ಬ್ರೀದ್ ಔಟ್ and go back. Maintain. 1, 2, 3, 4, 5. Relax. Come up. Hands down. Once again, position. Breathe in. Breathe out and go back. Bend. Maintain. 1, 2, 3, 4, 5. Come up. Relax. Hands down. ಐದನೇ ಆಸನ, ನಿಂತು ಮಾಡುವ ಆಸನದಲ್ಲಿ ಐದನೇ ಆಸನ ತ್ರಿಕೋನಾಸನ. ಸ್ಟ್ರೆಚ್ ಯುವರ್ ಲೆಗ್. ಕೌಂಟ್ ನಂಬರ್ 1, 2, 3, 4, 5. ನಿಮ್ಮ ಬಲಕಾಲಿನ ಟೋಸ್ ಬಲಬದಿಗೆ ತಿರುಗಿಸಿಕೊಳ್ಳಿ. ಬಲಕಾಲಿನ ಟೋವನ್ನು ಬಲಬದಿಗೆ ತಿರುಗಿಸಿಕೊಳ್ಳಿ. ಎರಡೂ ಹಸ್ತಗಳನ್ನು ಭುಜದ ನೇರಕ್ಕೆ. ಉಸಿರನ್ನು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್ and go back down. Touch your little finger. Keep your hands near the little finger and look straight up. Palm should be close your palms. ನಿಮ್ಮ ಬೆರಳುಗಳು ಫಿಂಗರ್ಸ್ ಅನ್ನ ನೇರವಾಗಿ ಇಟ್ಕೊಳ್ಳಿ. ಹಸ್ತವನ್ನು ನೋಡ್ತಾ ಇರಿ. ಹಾಗೆ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ಬ್ರೀದ್ ಇನ್, ಶೋಲ್ಡರ್ ಲೆವೆಲ್. ನೌ ಟರ್ನ್ ಯುವರ್ ಲೆಫ್ಟ್ ಲೆಗ್. ಬಲಕಾಲಿನ ಟೋವನ್ನು ತಿರುಗಿಸಿಕೊಳ್ಳಿ. ಒನ್ಸ್ ಅಗೇನ್ ಬ್ರೀದ್ ಇನ್, ಬ್ರೀದ್ ಔಟ್ and go down. One, 2, 3, 4, 5. Breathe in and come up. Hands should be shoulder level. Once again, turn your toes right side. Breathe in, breathe out and go down. Maintain. 1, 2, 3, 4, 5. Breathe in and come up, shoulder level. Turn your toes left side. Stand straight. Breathe in,
Breathe out and go down. Maintain. 1, 2, 3, 4, 5. Yes, bring your hands down. Join your legs. 1, 2, 3, 4, 5. Relax. Now, ಕುಳಿತು ಮಾಡುವ ಆಸನದಲ್ಲಿ ಭದ್ರಾಸನ, ವಜ್ರಾಸನ, ಉಷ್ಟ್ರಾಸನ ಮತ್ತು ಶಶಾಂಕಾಸನ. ಸಮಸ್ಥಿತಿ, ಸಮತಲ ಸ್ಥಿತಿ 1, 2. ರಿಲ್ಯಾಕ್ಸ್. ಭದ್ರಾಸನಕ್ಕೆ ಬರುವಂತಹ ಸ್ಥಿತಿ, ನಿಮ್ಮ ಬಲ ಕಾಲನ್ನ ಮಡಚಿಕೊಳ್ಳಿ. 1, 2. ಭದ್ರಾಸನದ ಸ್ಥಿತಿ. ಕೈಯನ್ನು ಲಾಕ್ ಮಾಡಿ ಹಿಡ್ಕೊಳ್ಳಿ, ಒಳಗೆ ಎಳ್ಕೊಳ್ಳಿ ಕಾಲನ್ನ. ನಾವು ಬಟರ್ಫ್ಲೈ ಎಕ್ಸರ್ಸೈಸ್ 10 ಕೌಂಟ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Stop. Back straight. ಬೆನ್ನು ನೇರ. Look front everyone. ಎದುರು ನೋಡಿ. ಕತ್ತು ನೇರ. ಭುಜವನ್ನ ಫ್ರೀ ಆಗಿ ಬಿಡಿ. ರಿಲ್ಯಾಕ್ಸ್. Once again, butterfly exercise start. 1, 2, 3, 4, 5, 6, 7, 8, 9, 10. Straight. Yes, relax. Now stretch your right leg, left leg. ವಜ್ರಾಸನ. ವಜ್ರಾಸನಕ್ಕೆ ಹೋಗೋಣ. ಸಮತಲ ಸ್ಥಿತಿ. Fold your right leg. Take your both hands support and fold your right leg. Left leg. ನೇರ ಕೂತ್ಕೊಳ್ಳಿ. ಬೆನ್ನು ನೇರ. ಕೈಗಳು ಮಂಡಿ ಮೇಲೆ ಇರಲಿ. ಕಣ್ಣನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ಬೆನ್ನು ನೇರ. ಕಾಲನ್ನ ಸರಿಯಾಗಿ ಎರಡು ಪಾದವನ್ನ ನೆಲಕ್ಕೆ ತಾಗುವ ಹಾಗೆ ಸ್ಟ್ರೆಚ್ ಮಾಡಿಕೊಳ್ಳಿ. ಸ್ವಲ್ಪ ಹಿಮ್ಮಡಿಯನ್ನ ಅಗಲ ಮಾಡಿ ಕೂತ್ಕೊಳ್ಳಿ ನೇರ. ದೀರ್ಘವಾದ ಉಸಿರಾಟ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. Slowly open your eyes. ಇದೇ ಪೊಸಿಷನ್ ಇಂದ ಉಷ್ಟ್ರಾಸವನ್ನ ಅಭ್ಯಾಸ ಮಾಡೋಣ. ಮಂಡಿ ಮೇಲೆ ನಿಂತ್ಕೊಳ್ಬೇಕು. ಕೌಂಟ್ ನಂಬರ್ 8. ಕೈಗಳು ಸೊಂಟದ ಮೇಲೆ. ಉಸಿರನ್ನು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್ ಅಂಡ್ ಗೋ ಬ್ಯಾಕ್. 1, 2, 3, 4, 5. Come up. Breathe in, breathe out. Hands down. Sit on Vajrasana posture. Once again, stand on the knee up position. Breathe in, breathe out and go back. 1, 2, 3, 4, 5. Relax. Hands down. Sit down. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ವಜ್ರಾಸನ ಸ್ಥಿತಿ. ನೇರ, ಬೆನ್ನು ನೇರ. ಶಶಾಂಕಾಸನ. ಉಸಿರನ್ನು ತಗೊಳ್ಳುತ್ತಾ ಬ್ರೀದ್ ಇನ್, breathe out and bend forward. Touch your forehead on the floor.
ಎಲ್ಬೋ ನೆಲಕ್ಕೆ ತಾಗಿರಬೇಕು. ನಿಮ್ಮ ಕೈಗಳು ನೇರವಾಗಿ ಹಸ್ತಗಳನ್ನು ಬಿಡಿಸಿರಬೇಕು. ರಿಲ್ಯಾಕ್ಸ್ ಪೋಸ್ಚರ್. ರ್ಯಾಬಿಟ್, ಶಶಾಂಕ್ ಅಂದರೆ ಮೊಲ ತಗೊಳ್ಳುವ, ವಿಶ್ರಾಂತಿ ತಗೊಳ್ಳುವ ರೀತಿಯಲ್ಲಿ ತಗೊಳ್ಬೇಕು. ರಿಲ್ಯಾಕ್ಸ್, ಸಹಜ ಉಸಿರಾಟದ ಕ್ರಿಯೆ. ಬ್ರೀದ್ ಇನ್ ಆ್ಯಂಡ್ ಕಮ್ ಅಪ್. Bring your hands shoulder level, turn your palm. Again come to the Vajrasana posture. Once again, breathe in, breathe out. Relax. Breathe in and come up. Stretch your hands shoulder level. Turn your palm. Bring your hands Vajrasana Sthiti. Nera. Makarasanake hogona. Count number 1. Sthiti. Stretch your right leg. Left leg, go down. Makarasana. ಮಕರಾಸನದ ಸ್ಥಿತಿ. ಕಾಲುಗಳು, ನಿಮ್ಮ ಹಿಮ್ಮಡಿಗಳು ಒಂದಕ್ಕೊಂದು ಮುಖಾಮುಖಿ. ಹೀಲ್ಸ್ ಫೇಸಿಂಗ್ ಈಚ್ ಅದರ್. ನೇರ. ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನದಲ್ಲಿ ಶಲಭಾಸನ ಮತ್ತೆ ಭುಜಂಗಾಸನ, ಎರಡು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸ್ಥಿತಿ, ಪೊಸಿಷನ್. ಗಲ್ಲ ನೆಲಕ್ಕೆ ತಾಗಿರಬೇಕು. ಜಾಯಿನ್ ಯುವರ್ ಲೆಗ್ಸ್, ಎರಡು ಕಾಲನ್ನು ಸೇರಿಸಿ. ಅಪ್ಪರ್ ಬಾಡಿ, ನಿಮ್ಮ ಸೊಂಟದಿಂದ ಮೇಲ್ಭಾಗ ಮಾತ್ರ ಮೇಲಕ್ಕೆ ಎತ್ತಿರಬೇಕು. ಸೊಂಟದಿಂದ ಮೇಲ್ಭಾಗ ಮಾತ್ರ. Breathe in. 1, 2, 3, 4, 5. Relax. Go down. ಮಕರಾಸನಕ್ಕೆ ಹೋಗಿ ಮಕರಾಸನದ ಪೊಸಿಷನ್ಗೆ. Once again, position. Join your legs. Breathe in, go up, maintain. 1, 2, 3, 4, 5, 6, 7, 8, 9, 10. Relax. Makarasana. ಶಲಭಾಸನ ಪೊಸಿಷನ್. ಎರಡು ಕೈಗಳನ್ನು, ಹಸ್ತಗಳನ್ನು ತೊಡೆಯ ಅಡಿಭಾಗಕ್ಕೆ ಇಟ್ಕೊಳ್ಳಿ. ಗಲ್ಲ ನೆಲಕ್ಕೆ ತಾಗಿರಬೇಕು. ಡೋಂಟ್ ಲಿಫ್ಟ್ ಯುವರ್ ಚಿನ್. ಟೇಕ್, ಜಾಯಿನ್ ಯುವರ್ ಲೆಗ್ಸ್, ಜಾಯಿನ್ ಯುವರ್ ಲೆಗ್ಸ್. ಟೇಕ್ ಹ್ಯಾಂಡ್ ಸಪೋರ್ಟ್ and lift your back up. Maintain. 1, 2, 3, 4, 5. Relax. Relax. Once again, position. Join your legs. Up. 1, 2, 3, 4, 5. Relax. ಬಲಬದಿಯಿಂದ ತಿರುಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಶವಾಸನ. ನಿಧಾನವಾಗಿ ಬಲಬದಿಯಿಂದ ತಿರುಗಿ ಬೆನ್ನ ಮೇಲೆ ಮಲ್ಕೊಳ್ಳಿ.
ಶವಾಸನದ ಸ್ಥಿತಿ. ಗೋ ಫಾರ್ ಯೋಗ ನಿದ್ರಾಸನ. ಎರಡು ಕಾಲನ್ನ ಪಕ್ಕಕ್ಕೆ ಸರಿಸಿಕೊಳ್ಳಿ, ಕೈಗಳನ್ನ ಪಕ್ಕಕ್ಕೆ. ರಿಲ್ಯಾಕ್ಸ್. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಉತ್ತಾನಾಸನ. ಎರಡು ಕಾಲುಗಳನ್ನು ಸೇರಿಸಿಕೊಳ್ಳಿ, ಪೊಸಿಷನ್. ಕೈಗಳ ಸಹಾಯದಿಂದ ಪಕ್ಕಕ್ಕಿಟ್ಕೊಳ್ಳಿ, ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ ಎರಡು ಕೈಗಳನ್ನು. ಕೈಗಳ ಸಹಾಯದಿಂದ ಎರಡು ಕಾಲುಗಳನ್ನು ಸೊಂಟದ ಮೇಲ್ಭಾಗದಿಂದ 30 ಡಿಗ್ರಿ 30 ಡಿಗ್ರಿ ಮಾತ್ರ ಮೇಲಕ್ಕೆ ಎತ್ತಬೇಕು. ಮೊಣಕಾಲನ್ನ ಮಡಚಬಾರ್ದು. ಬ್ರೀದ್ ಇನ್, ಅಪ್, ಬ್ರೀದ್ ಔಟ್. 1 2 3 4 5. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಗೋ ಫಾರ್ ಶವಾಸನ. ಶವಾಸನದಲ್ಲಿ, ಯೋಗ ನಿದ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು, ಕಣ್ಣನ್ನು ಮುಚ್ಚಿರಬೇಕು. ಕ್ಲೋಸ್ ಯುವರ್ ಐಸ್. ನೌ once again join your legs. Bring your hands near the hip. Take both hands, support and lift your leg. Breathe in, up, straight 30 degree. 1 2 3 4 5 6 7 8 9 10. Relax. ಕೊನೆ ಒಂದು ಬಾರಿ 10 counts. Maintain position. Up. 1 2 3 4 5 6 7 8 9 10. Relax. Go for Shavasana. ಕೈಗಳನ್ನ ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ, ಅಂಗೈ ಮೇಲ್ಮುಖವಾಗಿರಲಿ, ಕಾಲುಗಳನ್ನ ದೂರ. ಸ್ಟ್ರೆಚ್ ಯುವರ್ ಲೆಗ್ಸ್. ದೀರ್ಘವಾದ ಉಸಿರಾಟ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರನ್ನು ತಗೊಳ್ಳಿ ಇನ್ನೊಂದು ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್. 3 ಬಾರಿ ಓಂಕಾರ. ಉಸಿರನ್ನು ತಗೊಳ್ಳಿ. ಇನ್ನೊಂದು ಬಾರಿ ದೀರ್ಘವಾದ ಉಸಿರಾಟದೊಂದಿಗೆ ಓಂಕಾರ. ಕೊನೆಯ ಬಾರಿ ಬ್ರೀದ್ ಇನ್, relax. Slowly turn your right side. Stretch your right hand above the head. Straight, stretch your right hand. Fold your right leg. Left hand keep near the chest. ಎಡ ಕೈಯನ್ನ ಎದೆಯ ಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. Take both hands, support and sit on the floor. Breathe in and come up. Breathe out. Rub your palm. Massage your face. Slowly open your eyes. Turn your right side.
ಟರ್ನ್ ಯುವರ್ ರೈಟ್ ಸೈಡ್ ಅಂಡ್ ಸಿಟ್. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಸುಖಾಸನ. ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಅನುಲೋಮ ವಿಲೋಮ ಮತ್ತೆ ನಾಡಿ ಶೋಧನ. ಚಿನ್ಮುದ್ರೆ ಇರಲಿ, ಬಲಕೈ ಎಡಕೈ ಚಿನ್ಮುದ್ರೆಯಲ್ಲಿರಲಿ, ಬಲಕೈ ಪ್ರಾಣಮುದ್ರೆ. ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಫೋಲ್ಡೆಡ್. ನಿಮ್ಮ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳನ್ನ ಫೋಲ್ಡ್ ಮಾಡಿಟ್ಕೊಳ್ಳಿ. ಸ್ಮಾಲ್ ಲಿಟಲ್ ಫಿಂಗರ್, ಕಿರು ಬೆರಳು ಮತ್ತೆ ರಿಂಗ್ ಫಿಂಗರ್ ಅನ್ನ ಎಡಭಾಗದ ನಾಸ್ಟ್ರೇಲ್ ಮೂಗಿನ ಹೊಳ್ಳೆಗೆ ಟಚ್ ಮಾಡಿಟ್ಕೊಳ್ಳಿ, ಬೆನ್ನು ನೇರ. ಬಲಬದಿಯಿಂದ ಉಸಿರನ್ನ ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಅದೇ ಸೈಡಿಂದ ಬಲಬದಿಯಿಂದಲೇ ಉಸಿರನ್ನ ಬಿಡಬೇಕು. ಒನ್ಸ್ ಅಗೇನ್ ಬ್ರೀದ್ ಇನ್, ಕ್ಲೋಸ್ ಯುವರ್ ಐಸ್, ಬ್ರೀದ್ ಔಟ್. ಕಣ್ಣನ್ನು ಮುಚ್ಚಿರಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. 5 ಬಾರಿ, ಇನ್ನೆರಡು ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. Now close right nostril, open your left nostrils. Breathe in from left side, breathe in, breathe out, breathe in, breathe out, breathe in, breathe out, breathe in, breathe out. Now open your right nostril. Breathe in and inhale and exhale through the left nostril. From right side, breathe in, inhale deeply. From left side, exhale completely. Close your eyes, everyone. Breathe in from left side. Breathe out right nostrils. Once again, breathe in from your right, back straight. Breathe out from your left. Breathe in from your left nostril. Breathe out slowly your right. Once again, breathe in from your right nostril, balabadiinda. Breathe out through the left nostril. Koneya bari from left. Breathe out through the right nostril. Hands down. Don't open your eyes. Both hands chin mudra position. Relax. ಕಣ್ಣು ಹಾಗೆ ಮುಚ್ಚಿರಲಿ. ದೀರ್ಘವಾದ ಉಸಿರಾಟ. Breathe in, breathe out. ಷಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿ ಅಭ್ಯಾಸ ಮಾಡೋಣ. 2 ಕೈಗಳನ್ನ ನಿಮ್ಮ ಭುಜದ ನೇರಕ್ಕೆ ತಂದು ಹೆಬ್ಬೆರಳನ್ನ ಕಿವಿಗೆ, ತೋರ್ ಬೆರಳನ್ನ ಹುಬ್ಬಿನ ಮೇಲ್ಭಾಗ, ಮಧ್ಯದ ಬೆರಳು ಮತ್ತೆ ರಿಂಗ್ ಉಂಗುರ ಬೆರಳನ್ನ ಕಣ್ಣಿನ ಮೇಲ್ಭಾಗದಲ್ಲಿ. ಕಣ್ಣನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ಲಿಟ್ಲ್ ಫಿಂಗರ್, ಸ್ಮಾಲ್ ಕಿರು ಬೆರಳನ್ನ ಲಿಪ್ಸಿನ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಕೈಗಳು ಭುಜದ ನೇರಕ್ಕೆ ನೇರವಾಗಿರಲಿ. ದೀರ್ಘವಾದ ಉಸಿರಾಟದೊಂದಿಗೆ ಭ್ರಾಮರಿ ಮಕಾರ 5 ಬಾರಿ. ಅಗೇನ್ ಬ್ರೀದ್ ಇನ್, ಉಸಿರು ತಗೊಳ್ಳಿ.
again, breathe in. Once again, breathe in. ಕೊನೆಯ ಬಾರಿ ದೀರ್ಘವಾದ ಉಸಿರಾಟ. Relax, bring your hands down. ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಧ್ಯಾನ, ಬೆನ್ನು ನೇರ. Concentrate your breath. ತಲೆಯ ಮೇಲ್ಭಾಗವನ್ನು ಗಮನಿಸಿ, ಸಹಸ್ರಾರ ಚಕ್ರ ನೆತ್ತಿಯ ಭಾಗವನ್ನು ಗಮನಿಸಿ. ಬ್ರಿಂಗ್ ಯುವರ್ ಅಟೆನ್ಷನ್ ಆನ್ ಯುವರ್ ಸಹಸ್ರಾರ ಚಕ್ರ ಅಂದರೆ ನೆತ್ತಿಯ ಮೇಲ್ಭಾಗದಲ್ಲಿ ನಿಮ್ಮ ಮನಸ್ಸನ್ನು ಅಲ್ಲಿ ಇಟ್ಕೊಳ್ಳಿ. ಹಾಗೆ ಮನಸ್ಸನ್ನ ಎರಡು ಕಣ್ಣುಗಳ ಮೇಲೆ ಕಿವಿಯ ಮೇಲೆ ಥ್ರೋಟ್ ಗಂಟಲಿನ ಭಾಗಕ್ಕೆ ನಿಮ್ಮ ಗಮನವನ್ನು ತನ್ನಿ. ಪೂರ್ತಿ ತಲೆಯ ಭಾಗ ಎರಡು ಭುಜಗಳ ಮೇಲೆ ಹಾಗೆಯೇ ಎದೆಯ ಮೇಲ್ಭಾಗ ಚೆಸ್ಟ್. ಕಾನ್ಸಂಟ್ರೇಟ್ ಯುವರ್ ಚೆಸ್ಟ್. ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಬನ್ನಿ. ಎರಡು ತೋಳುಗಳ ಮೇಲೆ ನಿಮ್ಮ ಗಮನ. Bring your attention on your back. ನಿಮ್ಮ ಗಮನವನ್ನ ಬೆನ್ನಿನ ಭಾಗಕ್ಕೆ ತನ್ನಿ. ಹಾಗೆಯೇ ಸೊಂಟದ ಭಾಗ, ತೊಡೆಯ ಭಾಗಗಳನ್ನು ಗಮನಿಸಿ. ಹಾಗೆಯೇ ಮೊಣಕಾಲು, ಮೀನಖಂಡದ ಮೇಲೆ ಕಾಫ್ ಮಸಲ್ಸ್, ಆಂಕಲ್, ಫೀಟ್ ಎರಡು ಪಾದಗಳ ಮೇಲೆ. Once again, whole body from top to bottom. ಪೂರ್ತಿ ಇಡೀ ದೇಹವನ್ನು ಗಮನಿಸ್ತಾ ಬನ್ನಿ. ಯೋಗ ಇನ್ ಹ್ಯುಮ್ಯಾನಿಟಿ ಎಂಬ ಥೀಮನ್ನು ನಿಮ್ಮ ಮನಸ್ಸಿನೊಳಗೆ ತಂದುಕೊಳ್ಳಿ. ಇವತ್ತಿನಿಂದ ನನ್ನ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುತ್ತೇನೆ ಎಂಬ ದೃಢ ನಿರ್ಧಾರದೊಂದಿಗೆ ಎರಡು ಹಸ್ತಗಳನ್ನು ಪರಸ್ಪರ ಉಜ್ಜಿಕೊಳ್ಳಿ. ಕಣ್ಣನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಎರಡು ಕಣ್ಣುಗಳನ್ನು ತೆರೆಯಿರಿ.
ರಿಲ್ಯಾಕ್ಸ್. ಸ್ಟ್ರೆಚ್ ಯುವರ್ ಬೋತ್ ಲೆಗ್ಸ್ ಫ್ರಂಟ್. ಎರಡು ಕಾಲನ್ನ ನೇರವಾಗಿ ಮುಂದಕ್ಕೆ ಚಾಚಿ. ಒಂದು ಸಂಗೀತ, ಇವತ್ತು ಸಂಗೀತದ ದಿನ ಕೂಡ ಅಲ್ವಾ, ಒಂದು ಯೋಗ ಗೀತೆಯನ್ನು ಹಾಡಿಸ್ತೇನೆ, ಅದನ್ನೆಲ್ಲರೂ ಹೇಳಬೇಕು. ನೇರ ಸುಖಾಸನಕ್ಕೆ ಬನ್ನಿ ಎಲ್ಲ. ಸುಖಾಸನ. ರಾಷ್ಟ್ರದ ಯೋಗಿಗಳಾಗೋಣ, ಜೋರಾಗಿ ಹೇಳಬೇಕು. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ರಾಷ್ಟ್ರದ ಯೋಗಿಗಳಾಗೋಣ, ಧರ್ಮದ ಧ್ವಜವನ್ನು ಪಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ, ಮನೆ ಮನದಲ್ಲೂ ಶಾಂತಿಯ ತುಂಬುತ್ತ ಭಾರತದೇಳ್ಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ, ಶೀಲದ ಮಾಲೆಯ ಕೊರಳಲಿ ಧರಿಸಿ, ಜ್ಞಾನದ ವಸ್ತ್ರವ ತನುವಿಗೆ ತೊಡಿಸಿ, ಶೀಲದ ಮಾಲೆಯ ತನುವಿಗೆ ತೊಡಿಸಿ, ಜ್ಞಾನದ ವಸ್ತ್ರವ ತನುವಿಗೆ ತೊಡಿಸಿ, ಭಾರತದೇಳ್ಗೆಗೆ ದುಡಿಯೋಣ, ಇಷ್ಟದ ಗುಡ್ಡಗಳೆಲ್ಲವ ಸುಟ್ಟು, ಕಷ್ಟದ ಜೋಳಿಗೆ ಹೆಗಲಲ್ಲಿ ಹೊತ್ತು, ಇಷ್ಟದ ಗುಡ್ಡಗಳೆಲ್ಲವ ಸುಟ್ಟು, ಕಷ್ಟದ ಜೋಳಿಗೆ ಹೆಗಲಲ್ಲಿ ಹೊತ್ತು, ಬೆವರಿನ ಹೊಳೆಯನೆ ಹರಿಸುತ್ತಲಿಂದು, ಬೆವರಿನ ಹೊಳೆಯನೆ ಹರಿಸುತ್ತಲಿಂದು, ಭಾರತದೇಳ್ಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ಭಾರತ್ ಮಾತಾ ಕಿ ಜೈ. ಜೋರಾಗಿ ಭಾರತ್ ಮಾತಾ ಕಿ. ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ, ಫೋಲ್ಡ್ ಯುವರ್ ರೈಟ್ ಲೆಗ್, ಲೆಫ್ಟ್ ಲೆಗ್,
ಬೆನ್ನು ನೇರ, ಚಿನ್ಮುದ್ರೆ, ಶಾಂತಿ ಮಂತ್ರ. ಕ್ಲೋಸ್ ಯುವರ್ ಐಸ್. ಜೊತೆಯಾಗಿ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Tie your hands back. Breathe in, breathe out and go. Touch your forehead on the floor. Breathe in and come up. Rub your palm. Massage your face. Slowly open your eyes. Relax. Stretch your right leg, left leg.
संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। की सुरन भटकी है रोशनी, है छटपटा रही रोशनी, गगन कहे विजयी भव। संकल्प बोल के